ಹಲೋ ನಮಸ್ತೆ, ತಿರುಗುಬಾಣಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಇವತ್ತಿನ ತಿರುಗುಬಾಣ ಕಾರ್ಯಕ್ರಮದ ಅತಿಥಿ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಮೊಯ್ದೀನ್ ಬಾವ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಟೂರ್ ಎಲ್ಲ ಹೋಗಿ ಬಂದ್ರಂತೆ ಜಮ್ಮು ಕಾಶ್ಮೀರಕ್ಕೆ, ಹೇಗಾಯ್ತು ಟೂರ್ ಎಲ್ಲ? ಒಳ್ಳೆ ಟೂರು. ಜಮ್ಮು ಕಾಶ್ಮೀರಕ್ಕೆ ಭಾರತ ದೇಶದ ಪ್ರತಿಯೊಂದು ಪ್ರಜೆನೂ ಹೋಗಿ ಬರಬೇಕು. ಅಲ್ಲಿಯ ಆ ಒಂದು ವಾತಾವರಣ ಮತ್ತು ಆ ಪ್ರದೇಶದಲ್ಲಿ ಇವತ್ತು ಯಾವ ರೀತಿಯಲ್ಲಿ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳುವಂತಹ ಒಂದು ಪ್ರದೇಶಗಳಿದ್ದಾವೆ, ಅಲ್ಲಿಗೆಲ್ಲ ಹೋಗಿ ಬರುವಂತ. ಎಸ್ ಸರ್, ನಾನು ಕಾರ್ಯಕ್ರಮವನ್ನು ಆರಂಭ ಮಾಡಬೇಕಾದಂಥದ್ದು ಅದು. ಮೊಯ್ದೀನ್ ಬಾವ ಅವರಿಗೆ 2.5 ವರ್ಷದಲ್ಲಿ ಶಾಸಕ ಸ್ಥಾನದ ಬಗ್ಗೆ ಅಲರ್ಜಿ ಏನಾದ್ರೂ ಆಗಿದೆಯಾ? ಯಾತಕ್ಕಾಗಿ ಅದನ್ನು ಕೇಳ್ತಾ ಇದ್ದೀರಿ? ಮೊದಲು ಇದ್ದಂತ ಉತ್ಸಾಹ ಇಲ್ಲ ನೋಡಿ ಮೊಯ್ದೀನ್ ಬಾವ ಅವರಲ್ಲಿ. ನೋಡಿ, ಮೊದಲಿನ ಉತ್ಸಾಹಕ್ಕಿಂತಲೂ ಜಾಸ್ತಿಯಾಗಿ ಇವತ್ತು ನನ್ನ ಕ್ಷೇತ್ರದಲ್ಲಿ ನಾನು ಸಂಚರಿಸಿ ಬೆಳಗ್ಗಿನಿಂದ ಬಹುಶಃ 5 ಗಂಟೆಗೆ ನಾನು ಬೆಳಗ್ಗೆ ನನ್ನ ದಿನಚರಿಯಲ್ಲಿ ಎದ್ರೆ ರಾತ್ರಿ 12 ಗಂಟೆವರೆಗೆ ನಾನು ಜನಸೇವೆಯಲ್ಲಿ ತೊಡಗಿದ್ದೇನೆ. ನೆನಪಿದೆ, ಮೊದಲ 6 ತಿಂಗಳಲ್ಲಿ ಮೊಯ್ದೀನ್ ಬಾವ ಅವರು ಯಾವತ್ತೂ ಏನಾದ್ರೂ ಮಾಡ್ತಾ ಇರ್ತಿದ್ರು, ಏನಾದ್ರೂ ಕೆಲಸ ಮಾಡ್ತಾ ಇದ್ರು ಮೊಯ್ದೀನ್ ಬಾವ ಅವರು. ಇದನ್ನ ನಾನು ಆರಂಭ ಶೂರತ್ವ ಅಂತ ಕರಿಬೇಕು. ನೋಡಿ, ಆರಂಭ ಶೂರತ್ವದ ನನ್ನದು ಕೊನೆಯ ಕ್ಷಣದವರೆಗೂ ಅದೇ ಶೂರತ್ವದಲ್ಲಿ ನಾನು ಕೆಲಸ ಮಾಡ್ತೇನೆ ಅಂತ ಹೇಳುವ ಧೈರ್ಯ ಮತ್ತು ಭರವಸೆ ನನಗಿದೆ. ಅದೇ ಥರ ನಾನು ನನ್ನ ಕ್ಷೇತ್ರದಲ್ಲಿ ಪ್ರತಿಯೊಂದು ವಿಷಯದಲ್ಲೂ, ಅದು ಪ್ರಗತಿಯ ವಿಷಯದಲ್ಲಾಗಲಿ ಅಥವಾ ಇನ್ನೊಂದು ಕಡೆ ಎಲ್ಲರಲ್ಲೂ ಒಂದು ಸಾಂತ್ವನ ಮತ್ತು ಸಹಬಾಳ್ವೆಯನ್ನು ತರುವಂಥ ವಿಷಯದಲ್ಲಾಗಲಿ. ಆದರೆ 2.5 ವರ್ಷದಲ್ಲಿ ಅಯ್ಯೋ ಸಾಕಪ್ಪ ಈ MLA ಗಿರಿ ಅಂತ ಅನಿಸಿತಾ ಅಂತ? ನನಗೆ ಯಾವತ್ತೂ ಜನಸೇವೆ ಮಾಡುವುದರಲ್ಲಿ ಸಾಕಾಗಿದೆ ಅಂತ ಹೇಳೋಲ್ಲ. ಪ್ರತಿಯೊಬ್ಬ ಜನರ ಸೇವೆಯನ್ನು ಮಾಡುವಂತಹ ಆ ಒಂದು ಧೈರ್ಯ ಮನೋಬಲವನ್ನು ನೋಡಿ, ಮೊದಲ ಬಾರಿಗೆ ನಾನು MLA ಆಗಿರ್ಬೋದು, ಆದರೆ ಅದಕ್ಕಿಂತ ಹಿಂದಿನ 5 ವರ್ಷಗಳ ಅವಧಿಯಲ್ಲಿ ನಾನು ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸಿ ಜನರ ಸೇವೆಯನ್ನು ಮಾಡುತ್ತಾ ಇದ್ದೆ. ಅದಕ್ಕಿಂತಲೂ ಮೊದಲು ನಾನು ಸ್ಥಳೀಯ ಒಂದು ಕ್ಲಬ್ಬಿನ ಅಧ್ಯಕ್ಷನಾಗಿ, ಪ್ಯಾರಡೈಸ್ ಕ್ಲಬ್ ಅಂತ ಹೇಳುವಂತಹ ಆ ಕ್ಲಬ್ಬಿನ ಅಧ್ಯಕ್ಷನಾಗಿ ನನ್ನ ಬಾಲ್ಯದ ದಿವಸದಿಂದಲೇ ನಾನು ಜನಸೇವೆಯಲ್ಲಿ ತೊಡಕೊಂಡಿದ್ದೇನೆ. ಕ್ಲಿಯರ್ ಇದೆ ಇಲ್ಲಿ. ಮೊಯ್ದೀನ್ ಬಾವ ಅವರ ಆದ್ಯತೆ ಯಾವುದು ಅಥವಾ ಪ್ರಯಾರಿಟಿ ಯಾವುದು? ಕ್ರಿಕೆಟ್ ಮ್ಯಾಚು ಅಥವಾ ಕ್ಷೇತ್ರ? ನೋಡಿ, ಒಂದು ಲೈಫಿನಲ್ಲಿ ಇದ್ದ ತಕ್ಷಣ ಬಹುಶಃ ಒಂದೇ ಕೆಲಸಕ್ಕಿದ್ದರೆ ಅದು ಎಲ್ಲದರಲ್ಲೂ ಒಂದು ಬೋರ್ ಬರುತ್ತದೆ. ಒಂದು ಲೈಫ್ ಅಂತ ಹೇಳಿದ ಮೇಲೆ ಎಲ್ಲದರಲ್ಲೂ ಇರಬೇಕು ಅಂತ ಹೇಳಿದ್ರೆ ಎಲ್ಲರ ಒಂದು ಇದು, ಅದು ಸ್ಪೋರ್ಟ್ಸ್ ಆಗಲಿ, ಕಲೆ ಆಗಲಿ, ಸಾಹಿತ್ಯ ಆಗಲಿ ಅಥವಾ ಡೆವಲಪ್ಮೆಂಟ್ ಆಗಲಿ, ಸೇವೆ ಆಗಲಿ, ಎಲ್ಲವನ್ನು ಸೇರಿಸಿಕೊಂಡು ಎಲ್ಲಿ ನೋಡಿ, ಒಂದು ವರ್ಷದಲ್ಲಿ ನಾನೊಂದು 8 ದಿವಸದ ಸಮಯವನ್ನು ತಾವುಗಳು ಕ್ರಿಕೆಟ್ನ ಒಂದು ಸ್ಪೋರ್ಟ್ಸಿನ ಡೆವಲಪ್ಮೆಂಟ್ಗೆ ಕೊಟ್ಟರೆ ಅದನ್ನು ತಾವುಗಳು ಎತ್ತಿ ತೋರಿಸಿ ನೋಡಿ. ಕ್ರಿಕೆಟ್ ನೋಡಿ, ಒಂದು ನಿಮಿಷ 8 ದಿವಸ, ಒಂದು ವರ್ಷ 365 ದಿವಸದಲ್ಲಿ ನಾನು ಒಂದು 8 ದಿವಸ ಆ ಯುವಕರಿಗಾಗಿ, ಆ ಕ್ರಿಕೆಟ್ಗಾಗಿ ನಾನು ಈ ಭಾಗದಲ್ಲಿ ತೊಡಗಿಕೊಂಡ್ರೆ ಅದರಲ್ಲಿ ತಪ್ಪೇನು ಅಂತ ಹೇಳುವಂತ ಮಾತನ್ನು ಕೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ನಾನು ಕಾನ್ಸಂಟ್ರೇಷನ್ ನೀವು ಲೆಕ್ಕ ಮಾಡಿಕೊಳ್ಳಿ, 365 ದಿವಸದಲ್ಲಿ ಬರೀ 8 ದಿವಸ ಮಾತ್ರ ನಾನು ಕ್ರಿಕೆಟಿನ ನನ್ನ ಸ್ಪೋರ್ಟ್ಸಿನ ಒಂದು ವ್ಯವಸ್ಥೆಗಾಗಿ ಕೋಚಿನ ರೀತಿಯಲ್ಲಿ, ಕ್ರಿಕೆಟ್ ಮ್ಯಾನೇಜರ್ನ ರೀತಿಯಲ್ಲಿ ಇದ್ದಾರೆ, MLA ರೀತಿಯಲ್ಲಿ ನೋಡಿ, ಕ್ರಿಕೆಟ್ ಕೋಚಿನ ರೀತಿಯಲ್ಲಿದ್ರು ಇಲ್ಲಿಯ ಯುವಕರನ್ನು ಆ ಒಂದು ಕ್ರಿಕೆಟ್ನ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡು ಈ ಭಾಗದ ನಮ್ಮ ಜಿಲ್ಲೆಯ, ನನ್ನ ಕ್ಷೇತ್ರಕ್ಕೆ ಕ್ರಿಕೆಟ್ ಕ್ರೀಡಾಂಗಣ ಬರಬೇಕು, ಇದು ಆದ್ಯತೆ. ಅದರ ಆದ್ಯತೆಗಾಗಿ ನೋಡಿ, ಆ ಆದ್ಯತೆಗಾಗಿಯೇ ನಾನು ಈಗಾಗಲೇ ಒಂದು ಪ್ಲಾನ್ ಅನ್ನು ಮಾಡಿದ್ದೇನೆ. ಅದಕ್ಕಾಗಿ ಜಿಲ್ಲಾಧಿಕಾರಿಗಳು ಏನಾಗಬೇಕು? ನಿಮ್ಮ ಕ್ಷೇತ್ರದಲ್ಲಿ ಸಮಸ್ಯೆಗಳೇ ಇಲ್ವಾ? ಸಮಸ್ಯೆಗಳುಂಟು, ಆದ್ರೆ ಕ್ರೀಡಾಂಗಣ ಬೇಕಾಗಿದೆ ಯುವಕರಿಗಾಗಿ. ಇಲ್ಲಿ ಒಂದು ಸಮತಟ್ಟಾದ, ಇವತ್ತು ನೀವು ಏನನ್ನು ಮಾತನಾಡ್ತಾ ಇದ್ದೀರಾ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲದರಲ್ಲೂ ಪ್ರಗತಿ ಅಂತ ಹೇಳ್ತೀರಾ. ಒಂದು ಸಮತಟ್ಟಾದ ಇಲ್ಲಿ ಕ್ರಿಕೆಟ್ ಕ್ರೀಡಾಂಗಣ ಇಲ್ಲ, ಒಂದು ಟರ್ಫ್ ಪಿಚ್ ಇಲ್ಲ. ಅದಕ್ಕಾಗಿ ಕಾನ್ಸಂಟ್ರೇಷನ್ ಮಾಡಿಕೊಂಡು ಇವತ್ತು ನಾನು ಒಂದು ಕ್ರಿಕೆಟ್ಗಿನಾಗಿದ್ದೇನೆ. ಈ ಭಾಗಕ್ಕೆ ಒಂದು ಕ್ರೀಡಾಂಗಣವನ್ನು ಕೊಡುವಂತಹ ಕೆಲಸ ನೋಡಿ. ಕ್ರೀಡಾ ಸಚಿವರು ನಮ್ಮ ಊರಿನವರೇ ಇದ್ದಾರೆ. ಅದೇ ತರ ನಮ್ಮ ಜಿಲ್ಲಾ ಮಂತ್ರಿಗಳು ಅದರಲ್ಲಿ ಆಸಕ್ತಿ ಇದ್ದಾರೆ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷ ಇದೆ. ಇವತ್ತು ಈ ಭಾಗದಲ್ಲಿ ಅತ್ಯುತ್ತಮವಾದ ಒಂದು ಕ್ರಿಕೆಟ್ ಮೈದಾನವನ್ನು ತರುವಂತಹ ಕೆಲಸವನ್ನು ನಾವು ಮಾಡ್ತೇವೆ. ನನಗೆ ಒಂದು ಕ್ಲಿಯರ್ ಮಾಡಿಬಿಡಿ, ಕ್ರಿಕೆಟ್ ಡೆವಲಪ್ಮೆಂಟ್ ಆಗಬೇಕು, ನಿಮ್ಮ ಕ್ಷೇತ್ರ ಡೆವಲಪ್ಮೆಂಟ್ ಆಗಬೇಕು. ಕ್ರಿಕೆಟ್ನ ವ್ಯವಸ್ಥೆ, ಸ್ಪೋರ್ಟ್ಸಿನ ವಿಧದಲ್ಲಿ ಈ ಜಿಲ್ಲೆಯಲ್ಲಿ ಒಂದು ಕ್ರೀಡಾಂಗಣ ಆಗಬೇಕು ಅಂತ ಹೇಳಿದ್ರೆ ನಮ್ಮೆಲ್ಲರ ಉದ್ದೇಶ. ಇವತ್ತು ಯುವಕರು ಅದಕ್ಕೆ ಆದ್ರೆ ನಾನು ಒಂದು ಹೇಳ್ತೇನೆ, ಬರೇ ನಾನು ಅದಕ್ಕಾಗಿಯೇ ನನ್ನನ್ನು ಪೂರ್ತಿ ಜೀವನವನ್ನು ಅದಕ್ಕಾಗಿ ಮೀಸಲಿಟ್ಟಿಲ್ಲ. ದಯವಿಟ್ಟು ನನ್ನ ದಿನಚರಿಯನ್ನು, ನನ್ನ ನಡೆಯನ್ನು ತಾವುಗಳು ಗಮನಾರ್ಹವಾಗಿ ತಾವುಗಳು ನೋಡಿದ್ರೆ ತಾವು ಖಂಡಿತ ಯೋಚಿಸ್ತೀರಾ. ಬಹುಶಃ ನೀವು ಸಾರ್ವಜನಿಕ ಜೀವನದಲ್ಲಿ ಇರುವಂತವರು, ನಿಮಗೆ ಈ ಸಂದೇಶ ಬಂದಿರುತ್ತೆ. ಏನಂತೇಳಿ ನಿಮ್ಮ ವಿರೋಧಿಗಳು ಇದನ್ನೇ ಹೇಳ್ತಾರೆ. ನಮ್ಮ ವಿರೋಧಿಗಳಿಗೆ ನಾನು ಹೇಳುದು ಕೇಳಿ, ವಿರೋಧಿಗಳಿಗೆ
ಕ್ರಿಕೆಟಿನ ಬಗ್ಗೆ ಒಲವಿರಲಿಕ್ಕಿಲ್ಲ. ಈ ಭಾಗದ ಡೆವಲಪ್ಮೆಂಟ್ ಒಂದು ಸುಂದರವಾದ ಕ್ರೀಡಾಂಗಣ ಮಾಡಬೇಕು ಅಂತ ಹೇಳುವಂತಹ ಒಂದು ಆಲೋಚನೆ ಇರಲಿಕ್ಕಿಲ್ಲ. ಬಹುಶಃ ಇವತ್ತು ನಾವು ದೇಶದ ಒಂದು ವಿವಿಧ ಮೂಲೆಗಳಲ್ಲಿ ಅತ್ಯುತ್ತಮ ಮೊಯ್ದೀನ್ ಬಾವ ಅವರು ವಿಜಯ ಮಲ್ಯ ಆಗೋದಕ್ಕೆ ಹೊರಟಿದಾರ ಅಂತ. ವಿಜಯ ಮಲ್ಯ ಇನ್ನೊಬ್ಬ ಮಲ್ಯ ನನಗೆ ಆಗುವಂತಹ ಖ್ಯಾತಿಕಲ್ಲ. ನಾನು ನನ್ನ ಮಲ್ಯನೇ. ನಾನು ಮೊಯ್ದೀನ್ ಬಾವ ಆಗಿದ್ದೇನೆ. ಮೊಯ್ದೀನ್ ಬಾವ ರೀತಿಯಲ್ಲಿ ನಾನು ನನ್ನ ಸ್ಪಂದನೆಯನ್ನು ನನ್ನ ರೀತಿಯಲ್ಲಿ ಕೊಡ್ತಾ ಇದ್ದೇನೆ. ನನಗೆ ಯಾವ ಮಲ್ಯನೋ ಯಾವ ಸೂಪಿಯ ಯಾವ ಇದು ಮಾಡಬೇಕು ಅಂತೇಳಿ ನನಗೇನಿರ್ತಿಲ್ಲ. ಸೊ ಕ್ರಿಕೆಟ್ ನ ಮೇಲೆ ಇನ್ನೂ ಕೂಡ ಕ್ರಿಕೆಟ್ ಅನ್ನು ನಾನು ಈ ಭಾಗದ ನಾನೊಂದು ಕ್ರಿಕೆಟಿಗನಾಗಿದ್ದೇನೆ. ಇವತ್ತು ಸ್ಪೋರ್ಟ್ಸಿನ ಮೂಲಕ ನಾನು ಸಾರ್ವಜನಿಕ ಜೀವನವನ್ನು ನಾನು ತಲುಕು ಹಾಕಿದ್ದೇನೆ. ಅದರಲ್ಲಿ ನಾನು ಎಲ್ಲವನ್ನು ಅನುಭವಿಸುವಂತವನು. ಬರೇ ಕ್ರಿಕೆಟ್ಗಾಗಿ ನನ್ನನ್ನು ತೊರೆದುಕೊಂಡು 360 ದಿವಸ ಮಾಡೋದಲ್ಲ. ಅಭಿವೃದ್ಧಿ ಆಗಬೇಕು. ಅವರು ಬಿಸ್ನೆಸ್ ಮ್ಯಾನ್, ನಾನು ಬಿಸ್ನೆಸ್ ಮ್ಯಾನ್, ನಾನು ಬಿಸ್ನೆಸ್ ನೋಡ್ಕೊಳ್ತೇನೆ, ನನ್ನ ಕ್ಷೇತ್ರದ ಜನರ ಮತ್ತೆ ನೋಡ್ಕೊಳ್ಳಿ, ಇದು ಆಗತ್ತಾ? ನೋಡಿ, ಅದು KJ ಜಾರ್ಜ್ ಅಲ್ಲಿ ತಾವು ಕೇಳಬೇಕು. ನನ್ನ ಬಿಸ್ನೆಸ್ ಅನ್ನು ನಾನು ಕ್ರಿಕೆಟ್ ಆಡ್ಲಿಕ್ಕೆ ಹೋದದ್ದಲ್ಲ, ಕ್ರಿಕೆಟ್ ಅನ್ನು ಆಡ್ಲಿಕ್ಕೆ ಹೋಗಿದ್ದಲ್ಲ. ನಮ್ಮ ಇಲ್ಲಿಯ ಯುವಕರನ್ನು ಯಾವ ರೀತಿಯಲ್ಲಿ ಆ ಕ್ರಿಕೆಟ್ ತಂಡವನ್ನು ಪಡೆದಿದ್ದೇನೆ, ಅದರ ಮೂಲಕ ಇವತ್ತು ಈ ಭಾಗದ ಇಡೀ ದೇಶದ ಒಂದು ವಿಶೇಷ ಒಂದು ಆಸಕ್ತಿ ಉಳ್ಳ ಕ್ರೀಡೆಯಾದ ಆದ್ಯತೆ ನಿಮ್ಮದು ಕ್ರಿಕೆಟ್. ನಾನು ಆದ್ಯತೆ ನನ್ನ ಡೆವಲಪ್ಮೆಂಟ್ಗೆ ಕೊಡೋದು. ಅದರಲ್ಲಿ ಒಂದು ಭಾಗವಾಗಿ 365 ದಿವಸದಲ್ಲಿ 8 ದಿವಸ ಕ್ರಿಕೆಟ್ನ ಒಂದು ವ್ಯವಸ್ಥೆಗೆ ಹೋದ್ರೆ ಇಡೀ ಆದ್ಯತೆ ಅದಕ್ಕೆ ಕೊಟ್ಬಿಟ್ಟಿರ ತಾವು. ಇದು ಯಾವ ರೀತಿಯಲ್ಲಿ ತಾವು ಸರಿಯಾಗಿ ಮಾತನಾಡ್ತೀರಾ? ನಮ್ಮ ಡೆವಲಪ್ಮೆಂಟ್ ಬಾಕಿದನ್ನು ನೀವು ತೋರಿಸಿ, ನಾನು ಮಾಡಿದಂತ ಕಾರ್ಯಗಳನ್ನು ತೋರಿಸಿ, ಅದನ್ನು ಜನರಿಗೆ ತೋರಿಸಿ. ಯಾತಕ್ಕಾಗಿ ವಿರೋಧಿಗಳು ಹೇಳುದಂತ ಅದನ್ನೇ ತಾವು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೇನೆ ನಾನೀಗ. ದಯವಿಟ್ಟು ನನ್ನ ದಿನಚರಿಯಲ್ಲಿ 8 ದಿವಸಗಳಿಂದ ಜಾಸ್ತಿ ನಾನು ಕ್ರಿಕೆಟಿಗೆ ಮೀಸಲಾಗಿಟ್ಟಿದ್ರೆ ತಾವು ನನ್ನೊಂದು ಚಾಲೆಂಜ್ ಮಾಡ್ಕೊಳ್ಳಿ. ಸೊ ಕ್ರಿಕೆಟ್ ಮಾತ್ರ ಆದ್ಯತೆ ಅಲ್ಲ, ಎಲ್ಲವೂ ಬೇಕು ನನಗೆ. ಎಸ್ ಸರ್, ಮತ್ತೊಂದು ಬಹಳ ಗಂಭೀರವಾದ ಆರೋಪವನ್ನ ಮೊಯ್ದೀನ್ ಬಾವ ಅವರು ಸದ್ಯದ ದಿನಗಳಲ್ಲಿ ಎದುರಿಸ್ತಾ ಇರುವಂತದ್ದು. ಮೊಯ್ದೀನ್ ಬಾವ ಅವರು ಹಿಂದೂ ವಿರೋಧಿ, ಹೌದಾ? ನೋಡಿ, ನನಗೇನೆ ಆಶ್ಚರ್ಯ ಆಗ್ತದೆ ನೀವು ಇಂಥ ಒಂದು ನಾನು ಫಸ್ಟಿಗೆ ಈ ಮಣ್ಣನ್ನು ನೋಡಿದ್ದು ನನ್ನ ತಾಯಿಯ ನನ್ನ ಜೇಬಿಂದ ಕೇಳ್ತಾ ಇರೋ, ನಿಮ್ಮ ಜೇಬಿಂದಲ್ಲ, ನಾನು ಅದನ್ನು ಹೇಳ್ತಾ ಇಲ್ಲ. ಯಾರು ನಿಮ್ಮಲ್ಲಿ ಕೇಳ್ತಾರೆ, ಯಾರು ಆ ಹಿಂದೂಗಳ ನಾನು ಹೇಳುದು ಕೇಳಿ, ಯಾರು ನನ್ನನ್ನು ವಿರೋಧಿ ಅಂತೇಳಿ ಕಟ್ಕೊಳ್ಳುವಂತಹ ಒಂದು ಮಾತಿಗೆ ಅವರಿಗೆ ನಾನು ಸವಾಲನ್ನು ಎಸಗ್ತಾ ಇದ್ದೇನೆ. ಇವತ್ತು ನಾನು ಈ ಮಣ್ಣನ್ನು ನೋಡಿರುವಂತಹದ್ದು ನನ್ನ ತಾಯಿಯ ಹೊಟ್ಟೆಯಿಂದ ಬಂದ ತಕ್ಷಣ ಈ ಲೋಕವನ್ನು ನೋಡಿರುವಂತಹದ್ದು, ಈ ಮಣ್ಣಿನ ಮಗುವಾಗಿ ಬರುವಂತಹ ಸಂದರ್ಭದಲ್ಲಿ ಎಲ್ಲ ನೀವು ಇಡೀ ನನ್ನನ್ನು ಯಾರು ವಿರೋಧ ಮಾಡ್ತಾರೆ ಅವರಿಗೂ ನಾನು ಹೇಳುವಂತಹದ್ದು, ಯಾರು ಜಾತಿ ಆಧಾರದ ಮೇಲೆ ನೋಡಿಲ್ಲ. ಜಾತಿ ಮತ್ತು ವ್ಯವಸ್ಥೆಯನ್ನು ಮನುಷ್ಯ ದೊಡ್ಡದಾಗ್ತಾ ಬರುವಾಗ ತೊಡಗಿಸ್ಕೊಳ್ತಾನೆ, ಅದರಲ್ಲಿ ಕೆಲವರು ಪ್ರಬಲವಾಗಿ ತೊಡಗ್ತಾರೆ. ಆದರೆ ನಾನು ಆ ಒಂದು ವ್ಯವಸ್ಥೆಗೆ ಹೋಗಲಿಲ್ಲ. ನಾನು ಈ ಮಣ್ಣಿನ ಮಗನಾಗಿ ಹುಟ್ಟಿ ಸಾಯುವಂತಹ ವ್ಯವಸ್ಥೆ. ಆ ಒಂದು ವಿಷಯದಲ್ಲಿ ನಾನು ಹೇಳ್ತೇನೆ, ಇವತ್ತು ಈ ಭಾಗದ ಹಿಂದೂಗಳಿರಲಿ, ಮುಸಲ್ಮಾನರಿಗಿರಲಿ, ಕ್ರೈಸ್ತರಿಗಿರಲಿ, ಎಲ್ಲರೂ ಸಮಾನರು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಮಾನವರು ಅಂತ ಹೇಳುವಂತಹ ಗೌರವವನ್ನು ನಾನು ಕೊಡ್ತಾ ಇದ್ದೇನೆ. ಇವತ್ತು ನಾನು ಇನ್ನೂ ಹೇಳ್ತೇನೆ ರಕ್ಷತ್ ಅವರೇ, ಈ ಭಾಗದಲ್ಲಿ ನೀವು ಅದನ್ನು ವಿರೋಧಿ ಅಂತ ಹೇಳಿದಾರಲ್ಲ, ಇಡೀ ಜಿಲ್ಲೆಯಲ್ಲಿ ನಾನು ಶಾಸಕನಾಗಿ ಮಾಡಿದಂತಹ ಒಂದು ವ್ಯವಸ್ಥೆ. ಇವತ್ತು 46 ದೇಗುಲಗಳಿಗೆ ನಾನು 5 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಆ ದೇಗುಲಗಳ ಅಭಿವೃದ್ಧಿಗೆ ರಸ್ತೆ ತಾವುಗಳು ಮಾಡೋದಾದ್ರೆ ನೀವು ನನ್ನನ್ನು ಹಿಂದೂ ವಿರೋಧಿ ಅಂತೇಳಿ ಕಟ್ಕೊಳ್ತೀರಾ? ಇವತ್ತು ನನ್ನ ಕ್ಷೇತ್ರದಲ್ಲಿ ಇಡೀ ಜಿಲ್ಲೆಯಲ್ಲೆಲ್ಲ ರಾಜ್ಯದಲ್ಲಿ ಅತ್ಯಧಿಕವಾಗಿ ಇವತ್ತು ಅಂಬೇಡ್ಕರ್ ಭವನವನ್ನು ತರುವಂತಹ ಕೆಲಸ 16 ಕಡೆ ನನ್ನ ಕ್ಷೇತ್ರದಲ್ಲಿ ಇವತ್ತು ಅಂಬೇಡ್ಕರ್ಗಳ ಭವನಕ್ಕೆ ಎಲ್ಲಿ ಕೇಳಿಲ್ಲ ಅಲ್ಲೇ ನಾನು ಅದೇ ತರ ಇವತ್ತು ಬಿಲ್ಲವ ಸಮಾಜ ಮಂದಿರ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹೆಸರಿನಲ್ಲಿ 13 ಬಿಲ್ಲವ ಮಂದಿರಗಳನ್ನು ತಂದಂತಹ ಒಂದು ಮಂತ್ರಿ ಅಥವಾ ಯಾವ್ದಾದ್ರು ಶಾಸಕರಿದ್ದಾರ? ಅದನ್ನು ಕೇಳಿ, ಅದನ್ನು ತಾವು ಕೇಳ್ಕೊಂಡು ಇವತ್ತು ನನ್ನ ಮನೆಗೆ ಬರುವಂತಹ ಸಂದರ್ಭದಲ್ಲಿ ಅನೇಕ ಜನ ಇವತ್ತು ಜಾತಿ ಮತಿ ಅಂತ ನನ್ನ ಮನೆಗೆ ಬಂದು ಅವರ ಅಹವಾಲನ್ನು ಕೇಳುವಾಗ ನಾನು ಮಾನವನಾಗಿ ನೀನು ಯಾವ ಹೆಸರು, ನೀನು ಯಾವ ಜಾತಿ ಅಂತ ಹೇಳುವಂತಹ ಕೆಡಕು ಬಣ್ಣದನ್ನು ನಾನಲ್ಲ. ಅದು ಮಾಡಿದ್ರೆ ತಾವು ಕೇಳಿ, ಅದನ್ನು ಮಾಡಿದ್ರೆ ಕೇಳಿ. ವಿರೋಧ ಮಾಡುವಂತ ಹಿಂದೂ ದೇವತೆಗಳನ್ನ ಅವಹೇಳನ ಮಾಡುವಂತ ಜಾಕೀರ್ ನಾಯ್ಕ್ ಅವರ ಜೊತೆಗೆ ನಿಂತು ಫೋಟೋ ತೆಗಿತಾರೆ, ಅದು ಒಂದು ಸಾಧನೆ ಅಂತ ಹೇಳಿ ಹಾಕೊಳ್ತಾರೆ. ಅಕ್ಬರುದ್ದೀನ್ ಓವೈಸಿ ಜೊತೆಗೆ ಫೋಟೋ ತೆಗೆಸಿಕೊಳ್ತಾರೆ, ಅದು ಒಂದು ಸಾಧನೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳ್ತಾರೆ. ಇದು ಏನು? ಒಂದು ನಿಮಿಷ, ನಾನು ನನ್ನಲ್ಲಿಗೆ ಬಂದಂತಹ ನನಗೆ ಯಾರು ಸಿಗ್ತಾರೆ ಅವರ ಫೋಟೋವನ್ನು ನಾನು ಕ್ಲಿಕ್ಕಿಸಲಿಕ್ಕೆ ಹೋಗುದಿಲ್ಲ. ಇದನ್ನು ಕ್ಲಿಕ್ಕಿಸಿ ಅದನ್ನು ಹಾಕು ಅಂತ ಹೇಳುವಂಥ ವ್ಯವಸ್ಥೆಗೆ ನಾನು ಹೋಗುದಿಲ್ಲ. ಮಾನವನ ರೀತಿಯಲ್ಲಿ ಎಲ್ಲರಿಗೂ ಗೌರವ ಕೊಡುವಂಥ ಒಂದು ಜಾಕೀರ್ ನಾಯ್ಕ ವಿಷಯ ಹೇಳಿದ್ರ, ಅವರೊಂದು ಇಂಟರ್ನ್ಯಾಷನಲ್ ಖ್ಯಾತಿಯ ಒಂದು ಪೀಸ್ ಟಿವಿಯಲ್ಲಿ ಅವರು
ಸಮುದಾಯದ ಅರ್ಥವನ್ನು ಆ ಸಮುದಾಯಕ್ಕೆ ತಿಳಿದುಕೊಡುವಂತಹ ಒಂದು ವ್ಯಕ್ತಿಯಾಗಿದ್ದಾರೆ. ಅವರೇನು ಹಿಂದೂ ದೇವತೆಗಳನ್ನ ಅವಹೇಳನ ಮಾಡ್ತಾರೆ ಜಾಕಿರ್ ನಾಯ್ಕ್. ನಾನು ಹೇಳೋದು ಕೇಳಿ, ದಯವಿಟ್ಟು ಒಂದು ಮಾತನ್ನು ಅರ್ಥ ಮಾಡ್ಕೊಳ್ಳಿ. ಯಾವುದೇ ದೇವರನ್ನು ಅವರವರ ಕರ್ಮವನ್ನು ಅವರವರು ತಿಂತಾರೆ. ನಾನು ಇವತ್ತು ನಾನು ಹೇಳೋದು ಕೇಳಿ, ನಾನು ಫೋಟೋ ತೆಗೆಯುವಂತಹದ್ದು ಕ್ಯಾಮರಾಮ್ಯಾನ್ಗಳ ಕೆಲಸ. ಯಾರಾದರೂ ಗೌರವಿತ ವ್ಯಕ್ತಿಗಳು ನಾನು ಸಿಕ್ಕಿದ್ರೆ ಅವರಿಗೆ ನಾನು ರೆಸ್ಪೆಕ್ಟ್ ಕೊಡುವಂಥದ್ದು, ಯಾರೇ ಆಗಿರ್ಲಿ, ಯಾವುದೇ ಜಾತಿ ಆಗಿರ್ಲಿ, ಅವರಿಗೆ ಕೈ ಕೊಟ್ಟು ಅವರಿಗೆ ನಮಸ್ಕಾರ ಮಾಡುವಂತಹ ಒಂದು ನೋಡಿ. ನಾನು ತೊಗಡಿಯವ್ರನ್ನು ಸಿಕ್ಕಿದ್ರು ತೊಗಡಿಯವ್ರ ಜೊತೆ ನಮಸ್ಕಾರ ಮಾಡ್ತೇನೆ. ಅದಕ್ಕೆ ಯಾರೋ ಕಿಕ್ಕಿಸಿದ್ರೆ ನನ್ನ ನೋಡಿ. ದಯವಿಟ್ಟು ತಾವು ಒಂದು ಕೆಲಸ ಮಾಡಿ. ನಾನು ಅಕ್ಬರುದ್ದೀನ್ ಓವೈಸಿಯನ್ನು ನಾನು ಇದುವರೆಗೆ ನೋಡಿಲ್ಲ. ಅಕ್ಬರ್ ಓವೈಸಿ ನಾನು ನೋಡಿಲ್ಲ. ದಯವಿಟ್ಟು ಅಕ್ಬರುದ್ದೀನ್ ಓವೈಸಿನ ದಯವಿಟ್ಟು ಹೇಳ್ತೀನಿ. ಈ ಅಸಾಸುದ್ದೀನ್ MP ಅವರು ನನಗೆ ಮಂಗಳೂರಿಗೆ ಏರ್ಪೋರ್ಟ್ ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ನಾನು ಲಾಬಿಯಲ್ಲಿದ್ದೆ. ಮಾನವಂತ ಇಲ್ಲುವಂಥ ದೃಷ್ಟಿಯಲ್ಲಿ ಅವರು ಆ ಲಾಬಿಗೆ ಇದಕ್ಕೆ ಬಂದಂತಹ ಸಂದರ್ಭದಲ್ಲಿ ನಾನಾಗ್ಲಿ ನೀನಾಗ್ಲಿ ಒಂದು MP ಆಗಿ ಬಂದಂತಹ MP-ಯನ್ನು ನಮಸ್ಕಾರ ಅಂತೇಳಿ ಅಥವಾ ನಾನು ಸಲಾಂ ಅಂತೇಳಿ ಹೇಳುವಂತಹದ್ದು ನನ್ನ ಧರ್ಮ, ಮಾನವ ಧರ್ಮ. ಸೊ ಆ ಒಂದು ವಿಷಯಕ್ಕೆ ನಾನು ಅವನು ಅದು ಮಾಡಿದ್ದಾನೆ ಇದು ಮಾಡಿದ್ದಾನೆ ಅಂತೇಳಿ ಅವನ ಹತ್ರ ಕೂತ್ಕೊಂಡು ಅವನ ಹತ್ರ ಕೋಪದಲ್ಲಿ ಕೂತ್ಕೊಳ್ಳುವಂತಹದ್ದು ಯಾವುದೇ ಒಂದು ಮನುಷ್ಯನ 3 ದಿವಸಕ್ಕಿಂತ ಕೋಪದಲ್ಲಿ ಫೋಟೋಗಳು ಏನು ಬರ್ತಾ ಇದೆ. ದಯವಿಟ್ಟು ನೋಡಿ ಸಂದೇಶ ನೋಡಿ. ಫೋಟೋ ತೆಗೆಯುವವರು ನಾನು ತೆಗಿಬೇಡಿ ಅಂತೇಳಿ ಹೇಳುವಂತಹ ಒಂದು ಜಾಯಮಾನದನ್ನ ಜಾಕಿರ್ ನಾಯ್ಕರ ಜೊತೆ ನಾ ಕೈ ಕೊಡುವಾಗ ಫೋಟೋ ತೆಗೆದದಕ್ಕೆ ದಯವಿಟ್ಟು ತಾವು ಅದನ್ನೇ ಒಂದು ರೀಸನ್ ಮಾಡಿಕೊಂಡು ಹೇಳುವಂತಹ ಒಂದು ವ್ಯವಸ್ಥೆ ಅಲ್ಲ. ಇವತ್ತು ಯಾರೇ ಆಗಲಿ, ನಾಳೆ ಯಾರೇ ನಮಗೆ ಒಂದು ಮಂತ್ರಿಯಾಗಿ ಅಥವಾ ಯಾರೇ ಒಂದು MP ಆಗಿ ಯಾರೇ ಬರಲಿ, ಅವರನ್ನು ಬಂದವರನ್ನು ನಾನು ಗೌರವಿಸುವಂತಹದ್ದು ನನ್ನ ಧರ್ಮ, ಮಾನವ ಧರ್ಮ. ಅದನ್ನು ನಾನು ಮಾಡ್ತಾ ಇದ್ದೇನೆ. ಸೊ ಈಗ ಜಾಕಿರ್ ನಾಯ್ಕ್ ಅವರ ಜೊತೆಗೆ ನಿಂತ ಕೂಡಲೇ ನಾನು ಅವರ ಅನುಯಾಯಿ. ನಾನು ಅವರ ಅನುಯಾಯಿ ಅಲ್ಲ, ನಾನು ಜಾಕಿರ್ ನಾಯ್ಕ್ ಅನುಯಾಯಿ ಅಲ್ಲ. ನಾನು ನನ್ನನ್ನು ಸೃಷ್ಟಿಸಿದಂತ ಅಲ್ಲಾಹ್ ಇದ್ದಾರೆ. ಅವರು ನನ್ನ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಇದ್ದಾರೆ, ಅವರ ಅನುಯಾಯಿಯಾಗಿದ್ದೇನೆ. ಸರಿ, ನಿಮ್ಮ ಕ್ಷೇತ್ರದಲ್ಲಿ ಸತ್ಯಜಿತ್ ಸುರತ್ಕಲ್ ಒಂದು ಆರೋಪವನ್ನ ಮಾಡಿದ್ರು. ಮೊಯ್ದೀನ್ ಬಾವ ಅವರು ಗೋಕಳ್ಳರಿಗೆ ಆಶ್ರಯವನ್ನ ಕೊಡ್ತಾ ಇದ್ದಾರೆ. ಅದು ಇವತ್ತಿನವರೆಗೆ ಆರೋಪ ಆಗಿಯೇ ಬರ್ತಾ ಇದೆ. ನೋಡಿ, ಆರೋಪ ಮಾಡುವಂತಹ ವಿರೋಧ ಪಕ್ಷದ ನಾಯಕರ ಬಗ್ಗೆ ದಯವಿಟ್ಟು ನನ್ನ ಮಕ್ಕಳ ಬಗ್ಗೆ ಹೇಳಬೇಡಿ. ಗೋಕಲ್ಲರನ್ನು ನಾನು ಹಿಂದಿನ ದಿವಸದಲ್ಲಿ ತಮ್ಮ ಈ ಒಂದು ವೇದಿಕೆಯಲ್ಲಿ ಹೇಳಿದ್ದೇನೆ. ದಯವಿಟ್ಟು ಅದನ್ನು ಪುನಃ ಕೇಳಬೇಡಿ. ನಿಮ್ಮ ಹತ್ರ ನಾನು ಕ್ಲಿಯರಿಫಿಕೇಶನ್ ಏನಂತ ಹೇಳಿದ್ದೇನೆ. ಗೋಕಲ್ಲರನ್ನು ಹಿಡಿದದ್ದು ಹಿಂದಿನ ಸರ್ಕಾರದ ಹಿಂದಿನ ಮಂತ್ರಿಗಳು ಆಡಳಿತದಲ್ಲಿ ಸಂದರ್ಭದಲ್ಲಿ. ಇವತ್ತು ಅದನ್ನು ಜೈಲಿಗೆ ತಳ್ಳಿಸುವಂತಹ ಕೆಲಸ, ಅವರನ್ನು ಅರೆಸ್ಟ್ ಮಾಡುವಂತಹ ಕೆಲಸ ಈ ಮೊಯ್ದೀನ್ ಬಾವ ಮಾಡಿದ್ದಾನೆ ಅಂತ ಹೇಳುವಂತ ಮಾತನ್ನು ಪ್ರಚಾರ ಮಾಡಿ. ವಿಚಾರದಲ್ಲಿ ಮೊಯ್ದೀನ್ ಬಾವ ಅವರು ಬಹಳ ಆಸಕ್ತಿ ನೋಡಿ. ಈ ಪ್ರಶ್ನೆಯನ್ನು ತಾವು ಹೇಳಿದ್ದೀರಾ. ನನ್ನ ಮನೆಯ ಪಕ್ಕದಲ್ಲಿ ಒಬ್ಬನ ಶೂಟೌಟ್ ಆಗ್ತದೆ. ಆ ಜಾತಿ ಮತ ಭೇದವನ್ನು ನೋಡದೆ ಅವನ ರಕ್ಷಣೆಗೆ ಬರುವಂತಹ, ಅವನ ಒಂದು ಆ ಸಾಂತ್ವನ ಹೇಳುವಂತಹ ಕೆಲಸವನ್ನು ಮಾನವತಾ ಧರ್ಮದಾಗಿ ನಾನು ಮಾಡ್ತಾ ಇದ್ದೇನೆ. ಎಸ್, ಕಬೀರ್ ಪ್ರಕರಣದ ವಿಚಾರದಲ್ಲಿ ಆಸಕ್ತಿ ತಗೊಂಡ್ರು ಮೊಯ್ದೀನ್ ಬಾವ. ಎಸ್, ಪೊಲೀಸರು ಗುಂಡು ಹೊಡೆದು ಆ ವ್ಯಕ್ತಿ ಸಾವನ್ನಪ್ಪಿರುವಂತದ್ದು. ಪ್ರಶಾಂತ್ ಕೊಲೆ ಪ್ರಕರಣದಲ್ಲಿ ನಿಮ್ಮ ಸರ್ಕಾರ ನಡ್ಕೊಂಡದ್ದು ಸರಿ ಇದೆ ಅಂತ ಅನ್ಸುತ್ತೆ? ನೋಡಿ, ನಾನು ಯಾವುದಕ್ಕೂ ಒಂದಕ್ಕೆ ತಾಳೆ ಮಾಡೋದಲ್ಲ. ಕೊಲೆ ಮಾಡಿದವನಿಗೆ ಶಿಕ್ಷೆ ಆಗ್ಲೇಬೇಕು. ಅವನನ್ನು ಯಾರು ರಕ್ಷಿಸಬಾರದು. ಅವನಿಗೆ ನಿಮ್ಮ ಕ್ಷೇತ್ರದಿಂದ ಆರೋಪಿಗಳನ್ನ ಎಳ್ಕೊಂಡು ಹೋದ್ರು ಪೊಲೀಸ್. ನೋಡಿ, ನಾನು ಹೇಳೋದು ಕೇಳಿ. ನಮ್ಮ ಕ್ಷೇತ್ರದಿಂದಾಗ್ಲಿ ಯಾರಿಗಾಗ್ಲಿ ಅವನಿಗೆ ಭಾರತದ ಸಂವಿಧಾನದ ಪ್ರಕಾರ ಎಷ್ಟು ಅತ್ಯುಗ್ರ ಶಿಕ್ಷೆ ಕೊಡ್ಲಿಕ್ಕೆ ಆಗ್ತದೆ ಅದನ್ನು ಕೊಟ್ಟೇ ಕೊಡಬೇಕು. ಯಾವುದೇ ಜಾತಿ ಇವತ್ತು ಒಬ್ಬರನ್ನು ಕೊಲೆ ಮಾಡಬೇಕು ಅಂತ ಹೇಳುವುದಿಲ್ಲ. ಯಾವುದೇ ಒಂದು ಮತ ಇವತ್ತು ಒಬ್ಬರು ಹಾನಿ ಮಾಡಬೇಕು ಅಂತ ಹೇಳುವುದಿಲ್ಲ. ಅವನಿಗೂ ಬದುಕುವಂತ ಹಕ್ಕಿದೆ. ಪಾಪ ಯಾರನ್ನು ಕೊಲೆ ಮಾಡಿದ್ದಾರೆ ಅವರಿಗೆ. ಪ್ರಶಾಂತ್ ಕೊಲೆ ಪ್ರಕರಣದಲ್ಲಿ ನಿಮ್ಮ ಸರ್ಕಾರ, ನಿಮ್ಮ ಉಸ್ತುವಾರಿ ನಮ್ಮ ಸರ್ಕಾರ ನೋಡಿ, ಖಂಡಿತವಾಗಿಯೂ ನಮ್ಮ ಸರ್ಕಾರ, ನಮ್ಮ ಉಸ್ತುವಾರಿ ಸಚಿವರು ಒತ್ತಡವನ್ನು ಹೇರಿ ಯಾರು ಕೊಲೆಯನ್ನು ಮಾಡಿದ್ದಾರೆ ಅವರನ್ನು ಬಂಧಿಸುವಂತಹ ಕೆಲಸ. ಇಲ್ಲಿ ಬಂದ ನಾನು ಹೇಳೋದು ಕೇಳಿ. ದಯವಿಟ್ಟು ಇಲ್ಲಿ ಮನೆಗೆ ಹೋದ ತಕ್ಷಣ ಯಾವುದೂ ಪರಿಹಾರ ಆಗುವುದಿಲ್ಲ. ಇವತ್ತು ಆ ಆರೋಪಿಗಳನ್ನು ಬಂಧಿಸಿ ಒಳಗೆ ಹಾಕುವಂತಹ ಒಂದು ಪ್ರಬುದ್ಧ ಕೆಲಸವನ್ನು ನಮ್ಮ ಸರ್ಕಾರದ ಮೂಲಕ ಒತ್ತಡ ಹೇರಿ ಯಾರೇ ಮಾಡಿರಲಿ ಅವರಿಗೆ ಒಂದು ವ್ಯವಸ್ಥೆಯನ್ನು ಮಾಡುವಂತಹ ಕೆಲಸವನ್ನು ನಮ್ಮ ಜಿಲ್ಲಾ ಮಂತ್ರಿಗಳು, ಆ ಭಾಗದ ಮಂತ್ರಿಗಳು ಮಾಡಿದ್ದಾರೆ. ಬ್ರೇಕಿಗೆ ಹೋಗೋದಕ್ಕಿಂತ ಮೊದಲು ಮೊಯ್ದೀನ್ ಬಾವ ಅವರು ಮೇಲೆ ಏನು ಹಿಂದೂ ಸಂಘಟನೆಯವರು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ, ಬಿಜೆಪಿಯವರು ಒಂದು ಆರೋಪ ಮಾಡ್ತಾ ಇದ್ದಾರೆ, ಹಿಂದೂ ವಿರೋಧಿ. ಇದು ಅಲ್ಲ, ಅದು ನೀವೇ ನೋಡ್ಕೊಳ್ಳಿವ್ರೆ. ನಾನು ಹೇಳಿದಲ್ಲ, ನನ್ನ ಮನೆಗೆ ಬರುವಂತಹ ಪ್ರತಿಯೊಂದು ಜನರನ್ನು ತಾವು ಕೇಳ್ಕೊಳ್ಳಿ.
ಯಾರಿಗಾದರೂ ನಾನು ಇವತ್ತಿನವರೆಗೂ ನೀವು ಹಿಂದುವ ಮುಸಲ್ಮಾನ ಅಥವಾ ಇನ್ನು ಅವರಿಗೆ ಒಂದು ತಾರತಮ್ಯ ಮಾಡೋದಿದ್ರೆ ನಾನು ಈಗಲೇ ಸಾರ್ವಜನಿಕ ಜೀವನದಿಂದ ರಾಜೀನಾಮೆ ಕೊಡ್ತೇನೆ. ಎಸ್ ಮೊಯ್ದೀನ್ ಬಾವರೇ, ನಿಮ್ಮಲ್ಲಿ ಇನ್ನಷ್ಟು ಮಾತಾಡೋದಕ್ಕಿದೆ, ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೇನೆ. ತಿರುಗುಬಾಣದಲ್ಲೊಂದು ಬ್ರೇಕ್ನ ನಂತರ ತಿರುಗುಬಾಣ ಮತ್ತೆ ಮುಂದುವರಿಯುತ್ತದೆ. ತಿರುಗುಬಾಣಕ್ಕೆ ಮತ್ತೆ ಸ್ವಾಗತ. ಇತ್ತೀಚೆಗೆ ಮೊಯ್ದೀನ್ ಬಾವ ಅವರ ಕ್ಷೇತ್ರದಲ್ಲಿ ದೊಡ್ಡದಾಗಿ ಸದ್ದು ಮಾಡಿದಂಥದ್ದು ಟೋಲ್ನ ಗಲಾಟೆ, ಟೋಲ್ ಗೇಟಿನ ವಿಚಾರದಲ್ಲಿ ನೀವು ಪ್ರತಿಭಟನೆ ಮಾಡಿರುವಂಥದ್ದು, ಆರೋಪ ಪ್ರತ್ಯಾರೋಪಗಳು ವ್ಯಕ್ತ ಆದಂಥದ್ದು. ಮೊಯ್ದೀನ್ ಬಾವ ಅವರು ಟೋಲ್ ಗೇಟ್ನ ವಿಚಾರದಲ್ಲಿ ಸುಮ್ಮನೆ ಕಿರಿಕ್ ಮಾಡಿದ್ರ ಅಂತ ಪ್ರಶ್ನೆ. ನೋಡಿ, ಆ ಒಂದು ಪ್ರದೇಶ ತಾವು ಗಮನಿಸಿರ್ಬೋದು, ತಮ್ಮ ರಿಪೋರ್ಟರ್ಗಳು ಹೋಗಿರ್ಬೋದು, ತಾವು ಆ ಕಡೆ ಸಂಚರಿಸಿ ಈ KREC ಅಂತೇಳಿ ನಮ್ಮ REC ಕಾಲೇಜು NIT ಅದರ ಬಳಿ ಅಗಲ ಕಿರಿದಾದ ಒಂದು ರಸ್ತೆಗೆ ಇವತ್ತು 4 ways ಇರುವಂಥ ಒಂದು ರಸ್ತೆಗೆ 6 way ಲೈನ್ಗೆ ಇರುವಂಥ ರಸ್ತೆಗೆ ಇವತ್ತು 4 ಇದನ್ನು ಮಾಡಿಕೊಂಡು 2 ಆ ಕಡೆಯಿಂದ ಬರುವಂಥ ವಾಹನಗಳಿಗೆ 2 ಈ ಕಡೆಯಿಂದ ಬರುವಂಥ ವಾಹನಗಳಿಗೆ ಇವತ್ತು ಟೋಲನ್ನು ಕಲೆಕ್ಟ್ ಮಾಡುವಂಥ ಒಂದು ಹುನ್ನಾರ ನಡೀತಾ ಇತ್ತು. ಇದು ಈಗಲ್ಲ. ನನ್ನ ಪ್ರಶ್ನೆ ಸೇರಿಸಿ ಉತ್ತರ ಕೊಟ್ಟರೆ ನನಗೆ ಆಸ್ಕರ್ ಫೆರ್ನಾಂಡಿಸ್ ಅವರು ಹೆದ್ದಾರಿ ಸಚಿವರಾಗಿದ್ರು, ಆ ಸಂದರ್ಭದಲ್ಲಿ ಪ್ರಪೋಸಲ್ ಆದಂತದ್ದು. ಒಂದು ನಿಮಿಷ ದಯವಿಟ್ಟು ಕೇಳಿ. ಆಸ್ಕರ್ ಫೆರ್ನಾಂಡಿಸ್ ಅವರು ಇರುವಂತಹ ಸಂದರ್ಭದಲ್ಲಿ ನಾನು ಶಾಸಕನಾಗಿದ್ದೆ, ಅವರು ಹೈವೇ ಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲೂ ನಾನು ಅದನ್ನು ಹೇಳಿ ಅದನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ಹೇಳುವಂತಹ ನಿಟ್ಟಿನಲ್ಲಿದ್ದೆ. ಇವತ್ತು ಆಸ್ಕರ್ ಫೆರ್ನಾಂಡಿಸ್ ಅವರು ಅದನ್ನು ನಿಲ್ಲಿಸುವಂಥ ಒಂದು ವ್ಯವಸ್ಥೆಗೆ ಹೋಗಿದ್ದರು. ಆ ಹಂತದಲ್ಲಿ ಈಗ ಬದಲಾದಂತಹ ಸ್ಥಿತಿಯಲ್ಲಿ ಈಗಿನ ಸರ್ಕಾರ ಅದನ್ನು ಮಾಡುವಂಥ ಒಂದು ವ್ಯವಸ್ಥೆಗೆ ಕೇಂದ್ರ ಸರ್ಕಾರ ಮಾಡುವಂಥ ವ್ಯವಸ್ಥೆಗೆ ನಾನು ಹೋರಾಡಿಕೊಂಡು ಅದನ್ನು ನಿಲ್ಲಿಸುವಂಥ ವ್ಯವಸ್ಥೆಯನ್ನು ಮಾಡಿದೆ. ಯಾತಕ್ಕಾಗಿ ಅಂತ ಹೇಳುವಂತ ನೋಡಿ, ಯಾಕೆ ಅಂತ ಹೇಳಿದ್ರೆ ಇವರಿಗೆ ಅಲ್ಲಿ ಕಲೆಕ್ಷನ್ ಮಾಡಲಿಕ್ಕೆ, ಇವರಿಗೆ ಅದರದ್ದು ದುಡ್ಡು ಮಾಡಲಿಕ್ಕೆ ಆಗುದಿಲ್ಲ. ನನಗೆ ಕಲೆಕ್ಷನ್ ಮಾಡಬೇಕಾಗಿದ್ರೆ, ನಾನು ಆ ಒಂದು ಮನೋಸ್ಥಿತಿಗೆ ಹೊರಬೇಕಾಗಿದ್ರೆ ನನಗೆ ಎಷ್ಟೋ ಒತ್ತಡಗಳು ಬಂತು, ಎಷ್ಟೋ ಜನರು ಬಂದರು, ಎಷ್ಟೋ ಪೆಟ್ಟಿಗೆಗಳನ್ನು ತಂದರು, ಆದರೆ ಅದಕ್ಕೆ ಬಗ್ಗಲಿಲ್ಲ. ಅಲ್ಲಿ ಜನರಿಗೆ ತೊಂದರೆ ಆಗ್ತದೆ. ಇವತ್ತು ಸ್ಥಳೀಯವಾಗಿರುವಂತಹ ಆ ಒಂದು ಪ್ರದೇಶವನ್ನು ನೋಡಿ, ಅದಕ್ಕೆ ಮುಂಚೆ ಇರುವಂತಹ ಒಂದು 8 ಕಿಲೋಮೀಟರ್ ಮುಂದೆ ಇರುವಂತಹ ಮುಲ್ಕಿ ಪ್ರದೇಶದಲ್ಲಿ ಯಜಮಾಡಿಯಲ್ಲಿ ತಾವು ಟೋಲನ್ನು ನೋಡಿ, ತಾವು ಗಮನಿಸಿ. ಇವತ್ತು ನಾವು ಕಾರ್ಪೊರೇಷನ್ ಲಿಮಿಟ್ ಅಲ್ಲಿ ಇದ್ದೇವೆ, ಅಲ್ಲಿ ಅತ್ಯಧಿಕವಾದ ವಾಹನ ದಟ್ಟಣೆ. ಅಲ್ಲ, ನಾನು ಹೇಳೋದು ಕೇಳಿ. ಅಲ್ಲಿ ನಾವು ಹೆಜಮಾಡಿಯಲ್ಲಿ ಗ್ರಾಮಾಂತರದಲ್ಲಿರುವಂತಹ ಒಂದು ವ್ಯವಸ್ಥೆಯಲ್ಲಿ 6 ಆ ಕಡೆ ಹೋಗುವಂತಹ ವಾಹನಗಳಿಗೆ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ, ಸರಿಯಾದ ಸಮರ್ಪಕ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಅವೈಜ್ಞಾನಿಕವಾಗಿ ಇವತ್ತು ಆ ಒಂದು ಟೋಲನ್ನು ರಚಿಸಿ ಇವತ್ತು ಬಾಟಲ್ ನೆಕ್, ನೀವು ಆ ಕಡೆಯಿಂದ ಈ ಕಡೆಗೆ ಏರ್ಪೋರ್ಟಿಗೆ ಬರುವಂತಹವರು ಅಥವಾ ಬ್ಯಾಂಕಿಗೆ ಬರುವಂತಹವರು, ನಿಮ್ಮ TV ಸಂಸ್ಥೆಯಲ್ಲಿ ದುಡಿಲಿಕ್ಕೆ ಬರುವಂತಹವರು, ಅನೇಕ ಜನರು ಪಡುಬಿದ್ರಿ, ಮುಲ್ಕಿ, ಉಡುಪಿಯಿಂದ ಬರುವಂತಹವರು, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಇವರೆಲ್ಲರಿಗೂ ಇವತ್ತು ಬ್ಲಾಕ್ ಮಾಡುವಂತ ಒಂದು ವ್ಯವಸ್ಥೆ ಮಾಡುವಂತಹ ಸಂದರ್ಭದಲ್ಲಿ ಈ ಕಡೆಯಿಂದ ಆ ಕಡೆ ಹೋಗುವವರು ಅನೇಕ ಜನ. ನನ್ನ ಸ್ಟ್ಯಾಂಡ್ ಒಂದೇ. ಇವತ್ತು ಆ ಭಾಗದಲ್ಲಿ ನಾನು ಹೋರಾಟವನ್ನು ಮಾಡಿದ್ದೇನೆ. ಇಷ್ಟರವರೆಗೆ ಬಹುಶಃ ಮೊನ್ನೆ ಜನಸಾಮಾನ್ಯರು ಎಲ್ಲರೂ ಸೇರಿಕೊಂಡು ಹೋರಾಟ ಮಾಡುವಂತಹ ಸಂದರ್ಭದಲ್ಲೂ ಇಲ್ಲಿ ಅದನ್ನು ಪ್ರಾರಂಭಿಸಬೇಕು ಅಂತ ಹೇಳುವಂತಹ ಒಂದು ವ್ಯವಸ್ಥೆ ಇತ್ತು. ನಾನು ರಾತ್ರಿ ಜಿಲ್ಲಾಧಿಕಾರಿಗಳಲ್ಲಿ ಬಂದು ಒತ್ತಡವನ್ನು ಹಾಕಿ ಮುಖ್ಯಮಂತ್ರಿಗಳಿಗೆ ಮಾತನಾಡಿ 2 ಸಲ ಮುಖ್ಯಮಂತ್ರಿಗಳ ಮೂಲಕ ಅದನ್ನು ತಾತ್ಕಾಲವಾಗಿ ನಿಲ್ಲಿಸಿದ್ದೇನೆ. ಅದೇ ತರ ನಮ್ಮ PWD ಮಿನಿಸ್ಟರ್ಗೆ ಮಾತನಾಡಿ ನಿಲ್ಲಿಸಿದ್ದೇನೆ. ಮತ್ತು ಅಧಿಕಾರಿಗಳನ್ನು ಕರೆಸಿ ಮೀಟಿಂಗ್ ಅನ್ನು ಮಾಡಿಸಿ ಅವರು ಹೇಳ್ತಾ ಇದ್ದಾರೆ 6 ತಿಂಗಳ ಮೇಲೆ ಅಲ್ಲಿಗೆ ಶಿಫ್ಟ್ ಮಾಡ್ತೇವೆ ಅಂತ ಹೇಳಿ. ಈಗ 10 ವರ್ಷ ಆದಂತಹ ಪ್ರಾಜೆಕ್ಟಿಗೆ 6 ತಿಂಗಳಲ್ಲಿ ಇವರಿಗೆ ತೆಗೆಯುವಂತಹ ಒಂದು ವ್ಯವಸ್ಥೆ ಯಾಕೆ? ವ್ಯವಸ್ಥೆಯನ್ನು ಸರಿ ಮಾಡಿಕೊಡ್ಲಿ. ಇವತ್ತು 24 ಕೋಟಿ ರಿಲೀಸ್ ಆಗಿದೆ. ಯಾವಾಗ 2 ವರ್ಷ ಮುಂಚೆ ಕಳಿಸಿದಂತಹ ಸರ್ವಿಸ್ ರೋಡ್ಗೆ, ಸುರತ್ಕಲ್ನಲ್ಲಿ ಒಂದು ಸರ್ವಿಸ್ ರೋಡ್ನ ಸಮರ್ಪಕ ವ್ಯವಸ್ಥೆ ಇಲ್ಲ. ಅದಕ್ಕೆ ನಾನು ಆಸ್ಕರ್ ಫೆರ್ನಾಂಡಿಸ್ ಅವರ ಅಧಿಕಾರದಲ್ಲಿರುವಂತಹ ಸಂದರ್ಭದಲ್ಲಿ ಒಂದು ಪಟ್ಟಿಯನ್ನು ಮಾಡಿದ್ದು ಈಗ ಸ್ಯಾಂಕ್ಷನ್ ಆಗಿ ಬಂದಿದೆ. ಆ ಒಂದು ವ್ಯವಸ್ಥೆ ಅದನ್ನೆಲ್ಲ ಮಾಡಿ ಬೈಕಂಪಾಡಿಯಲ್ಲಿ ಈಗ 1 ಗಂಟೆ 2 ಗಂಟೆ ಇವತ್ತು ಬೈಕಂಪಾಡಿ ಪ್ರದೇಶದಲ್ಲಿ ಆ ಒಂದು ಬ್ರಿಡ್ಜ್ ಅನ್ನು ಮಾಡದೆ, ಆ ರಸ್ತೆಯನ್ನು ಸಮರ್ಪಕವಾಗಿ ಮಾಡದೆ ಇವತ್ತು ಜನರಿಂದ ಟೋಲ್ ಕಲೆಕ್ಟ್ ಮಾಡುವಂತಹ ವ್ಯವಸ್ಥೆ ನೀವು ನೋಡಿರ್ಬೋದು. ಇಲ್ಲಿ ನಂತೂರಿನಲ್ಲಿ ಕ್ರಾಸ್ನಲ್ಲಿ ಎಷ್ಟೊಂದು ತೊಂದರೆಗಳಾಗ್ತಾ ಇದೆ. ಈ ವ್ಯವಸ್ಥೆಗಳ ವಿರುದ್ಧ ಹೋರಾಡಿ ಟೋಲ್ ಗೇಟ್ ನ ವಿಚಾರ ಕ್ಲಿಯರ್ ಆಯ್ತು. ನನಗೆ ಪ್ರಶ್ನೆ ಇರುವಂತದ್ದು, ನೇತ್ರಾವತಿಯ ವಿಚಾರದಲ್ಲಿ ಮೊದಲು ಪ್ರೊಟೆಸ್ಟ್ ಮಾಡಿದ್ದು ಮೊಯ್ದೀನ್ ಬಾವ ಅವರು ವಿಧಾನಸೌಧದ ಎದುರು, ನನಗೆ ನೆನಪಿದೆ. ಖಂಡಿತ. ಮಾತಾಡ್ತಾ ಇಲ್ಲ ನೀವು. ಬಂದ್ರು ಪ್ರತಿಭಟನೆ, ಶಕ್ವಕ್ಕ ಬಂದ್ರು, ನೀವು ಇಲ್ಲ. ನಾನು ಹೇಳುದು ಕೇಳಿ, JR ಲಬ್ಬರ್ ಅವರು ಪ್ರತಿಭಟನೆ ದಿವಸ ಇಲ್ಲಿದ್ದಿರ್ಬೋದು, ಆದರೆ ನಾನು ಇವತ್ತಿಗೂ ಬದ್ಧನಾಗಿದ್ದೇನೆ. ಪ್ರಾರಂಭದ ದಿವಸದಲ್ಲೂ ಅದನ್ನು ಹೋರಾಟದಲ್ಲಿ ನಾನು ಅದನ್ನು ಸರ್ಕಾರದ ಗಮನಕ್ಕೆ ತಂದಿದ್ದೇನೆ. ನಾನು ವಿಧಾನಸಭೆ ಅಧಿವೇಶನದಲ್ಲಿ ಅದರ ವಿರುದ್ಧ ದನಿಯನ್ನು ಎತ್ತಿದವನು ನಾನೇ.
ಈಗ ಎಲ್ಲೋಯ್ತು? ಆ ಧ್ವನಿ ಎಲ್ಲೋಯ್ತು ಈಗ? ಈಗಲೂ ಅದಕ್ಕೆ ಬದ್ಧನಾಗಿದ್ದೇನೆ. ನಿಮ್ಮ ಸರ್ಕಾರದ ಮಂತ್ರಿಗಳು ಹೇಳ್ತಾ ಇದ್ದಾರೆ, ನಮ್ಮ ಸರ್ಕಾರದ ಮಂತ್ರಿಗಳು ಸರ್ಕಾರದ ನಿರ್ಧಾರ ನನ್ನ ನಿರ್ಧಾರ. ನಿಮ್ಮ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಹೇಳ್ತಾ ಇದ್ದಾರೆ, ಸರ್ಕಾರದ ನಿರ್ಧಾರ ನನ್ನ ನಿರ್ಧಾರ. ನಾನು ಹೇಳುದು ಕೇಳಿ, ಸರ್ಕಾರದ ಗಮನವನ್ನು ತರುವಂತಹ ನಿಟ್ಟಿನಲ್ಲಿ ಈ ಭಾಗದ ಪ್ರಜೆಯಾಗಿ ಯಾವ ರೀತಿಯಲ್ಲಿ ನೇತ್ರಾವತಿ ಈ ಭಾಗದಿಂದ ತಿರುವನ್ನು ಮಾಡಬಾರದು ಅಂತ ಹೇಳುವಂತ ಮನೋಭಿಮುಖಿಯನ್ನು ನಾನು ಇಟ್ಕೊಂಡು, ಇದು ಫಸ್ಟ್ ಹೇಳಿಕೆ ಅಂತ ನನಗೆ ಅನಿಸುತ್ತೆ. ನೇತ್ರಾವತಿ ವಿಚಾರದಲ್ಲಿ ಮಾತಾಡಲೇ ಇಲ್ಲ ಮೊಯ್ದೀನ್ ಬಾವ. ನೀವು ನೋಡಿ, ದಯವಿಟ್ಟು ನಿಮ್ಮ ಜನರು ಬಂದಿಲ್ಲ, ಅನೇಕ ಜನರು ನಮ್ಮ ಹತ್ರ ರಿಪೋರ್ಟರ್ಗಳು ಬಂದಿದ್ದರು. ಎಲ್ಲರಿಗೂ ನಾನು ಇದನ್ನೇ ನಾನು ಹೇಳಿದ್ದೇನೆ. ಯಾಕೆ ಅಂತ ಹೇಳಿದ್ರೆ, ಸೊ ಮುಂದಕ್ಕೆ ಏನು ಹಾಗಾದ್ರೆ? ಈಗ ಮೊಯ್ದೀನ್ ಬಾವ ಅವರು ಸರಿ, ನಮಗೆ ಸ್ಟೇಟ್ಮೆಂಟ್ ಕೊಟ್ಟರು, ಇನ್ನೊಂದು ಚಾನಲ್ಗೆ ಸ್ಟೇಟ್ಮೆಂಟ್ ಕೊಟ್ಟರು. ಯಾವ ಸ್ಟೇಟ್ಮೆಂಟ್ ಅಲ್ಲ, ನಾನು ನೇತ್ರಾವತಿಯನ್ನು ಈಗಲೂ ನಿನ್ನೆ ದಿವಸ ನಾನು ಮುಖ್ಯಮಂತ್ರಿಗಳು ಹೇಳಿದ್ದೇನೆ. ಏನು ಅಂತ ಹೇಳಿದ್ರೆ, ಈ ಭಾಗದ ಹಕ್ಕನ್ನು ಕಸಿದುಕೊಳ್ಳುವಂತಹ ವ್ಯವಸ್ಥೆ ಬೇಡ. ಇಲ್ಲಿಯ ಜನರ ಒಂದು ನದಿ ನೀರಿನ ಒಂದು ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಮಳೆ ನೀರನ್ನು ಸಂಗ್ರಹಿಸುವಂತಹ ಒಂದು ಪಶ್ಚಿಮ ವಾಹಿನಿ ಘಟಕಕ್ಕೆ ಈ ಒಂದು ಪಶ್ಚಿಮ ವಾಹಿನಿ ಕೊಟ್ಟು ನೇತ್ರಾವತಿಯನ್ನು ಅದನ್ನು ಹೇಳುದಿಲ್ಲ. ನಮಗೆ ನೇತ್ರಾವತಿಯ ತಿರುವಿನ ಪ್ರಶ್ನೆ ಇಲ್ಲ. ಅದಕ್ಕೆ ನಾವೆಲ್ಲರೂ ಬದ್ಧ ವಿರೋಧಿಗಳಾಗಿದ್ದೇವೆ ಅಂತ. ವಿರೋಧ ಅಂದ್ರೆ ಹೇಗೆ ಸರ್? ವಿರೋಧ ಅಂತ ಅಧಿವೇಶನದಲ್ಲಿ ಇನ್ನೂ ಮಾತಾಡ್ತೇನೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದನ್ನು ರಾಜಕೀಯ ಮಾಡೋದು ಬೇಡ. ಇವತ್ತು ಇದಕ್ಕೆ ಆ ಭಾಗದ 8 ಜಿಲ್ಲೆಗಳ ಎಲ್ಲಾ ಶಾಸಕರು ಅಲ್ಲಿ ಒಕ್ಕರಳಿಂದ ಒಂದು ಪ್ರಾಜೆಕ್ಟ್ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನು ವಿರೋಧ ಮಾಡುವವರು ಬರೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರು. ಸರ್, ಇಲ್ಲಿ ನೀರು ಕೊಡಬಾರದು ಅಂತ ವಿರೋಧ ಮಾಡ್ತಾ ಇಲ್ಲ. ಅವ್ರು ಹೇಳ್ತಾರೆ ಅಲ್ಲಿ ನೀರು ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀರೇ ಹೋಗೋದಿಲ್ಲ, ತಿರುಗಿಸುವಂತ ವ್ಯವಸ್ಥೆ ಯೋಜನೆ ಇದು. ಅದನ್ನು ಅವರು ಒತ್ತಡ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಆ ಭಾಗದ ಎಲ್ಲ ಪಕ್ಷದ ಶಾಸಕರುಗಳು ಅದನ್ನು ತಿರುಗಿಸುವಂತಹ ವ್ಯವಸ್ಥೆಗೆ, ಅದು ಬಿಜೆಪಿ ಇರಬಹುದು, ಕಾಂಗ್ರೆಸ್ ಇರಬಹುದು. ಅಲ್ಲ ಸರ್, ನಿಮ್ಮ ಕ್ಷೇತ್ರಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಆಗುತ್ತೆ, ನನ್ನ ಕ್ಷೇತ್ರಕ್ಕೂ ಆಗುವಂತಹ ಸಮಸ್ಯೆ ಇರುವುದರಿಂದ ಅದರ ವಿರುದ್ಧ ಹೋರಾಟವನ್ನು ನಾನು ಖಂಡಿತ ಮುಂದಿನ ಅಧಿವೇಶನದಲ್ಲಿ ನಾನು ಪ್ರತಿಯೊಂದು ಅಧಿವೇಶನ ಖಂಡಿತ ಅದರ ವಿರುದ್ಧ ದನಿ ಎತ್ತೇನೆ. ನಿಮ್ಮ ಜಿಲ್ಲಾ ಕಾಂಗ್ರೆಸ್ ಯಾಕೆ ಸುಮ್ಮನಾಗಿದೆ? ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಇಬ್ರಾಹಿಂ ಕೋಡಿಜಾಲ್ ಹೇಳಿದ್ರು, ಸರ್ಕಾರದ ನಿರ್ಧಾರ ನನ್ನ ನಿರ್ಧಾರ. ನೋಡಿ, ನಾನು ಹೇಳ್ತೀನಿ, ನಾಳೆ ದಿನ ಓಟಿಗೆ ನೀವು ಕಾಂಗ್ರೆಸ್ ನ ಸಿಂಬಲ್ ಅಲ್ಲೇ ನಿಲ್ಲಬೇಕು ಮೊಯ್ದೀನ್ ಬಾವ ಅವರೇ. ನನಗೆ ಕಾಂಗ್ರೆಸ್ಸಿನ ಸಿಂಬಲ್ ಅಲ್ಲಿ ಓಟಿಗೆ ನಿಲ್ಲಬೇಕು ನೀವು. ನಾನು ಕಾಂಗ್ರೆಸ್ಸಿನ ಶಾಸಕ, ಆದರೆ ನೀರಿನ ಮಟ್ಟದಲ್ಲಿ, ನದಿ ತಿರುವಿನ ಮಟ್ಟದಲ್ಲಿ ನಾನು ಅದಕ್ಕೆ ವಿರೋಧ ಇದ್ದೇನೆ. ಕಾಂಗ್ರೆಸ್ಸಿನ ಶಾಸಕರು, ಬಿಜೆಪಿ ಶಾಸಕರು, ಅದೇ ಥರ JDSನ ಶಾಸಕರು ಆ ಭಾಗದಲ್ಲಿ ಅದರ ಪರವಾಗಿದ್ದಾರೆ. ಇಲ್ಲಿ ನಾನಾಗಲಿ, ಶಕುಂತಲಾ ಶೆಟ್ಟಿ ಆಗಲಿ, ಈ ಲೋಬೋವರಾಗಲಿ, ವಸಂತ ಬಂಗೇರವರಾಗಲಿ, ಇವರೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಅದರ ವಿರುದ್ಧ ಹೋರಾಡ್ತಾ ಇದ್ದೇವೆ ಅಂತ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಸರ್, ಬಹಳ ಮುಖ್ಯವಾಗಿ ಇನ್ನೊಂದು ವಿಚಾರ ಇದೆ. ಮಂಗಳೂರು ಕಾರ್ಪೊರೇಷನ್, ಸಿಟಿ ಕಾರ್ಪೊರೇಷನ್ನ ಒಳಗೆ ಇರುವಂತ ವಿಚಾರದಲ್ಲಿ ಹೆಪ್ಸಿಬಾ ರಾಣಿ ಕೊರ್ಲಪತಿ ಅವರು ಟ್ರಾನ್ಸ್ಫರ್ ಆಗೋದಕ್ಕೆ ಮೊಯ್ದೀನ್ ಬಾವ ಅವರು ಕಾರಣ, ಹೌದಾ? ನೋಡಿ, ನಾನು ಆ ಇದರಲ್ಲಿ ಒಬ್ಬರ ಟ್ರಾನ್ಸ್ಫರ್ನ ವಿಷಯದಲ್ಲಿ ನಾನು ಕೈ ಹಾಕಿಲ್ಲ. ಆದರೆ ಆ ಹೆಂಗಸು ಇಲ್ಲಿಂದ IAS ಆಗಿ ಬಿಜಾಪುರಕ್ಕೆ ಹೋಯ್ತು, ತಮಗೆ ಗಮನಕ್ಕೆ ಬಂದಿದೆ ಏನ, ಆ ಭಾಗದಲ್ಲೂ ಜನರು ಅವರನ್ನು ವಿರೋಧಿಸಿ, ಜಿಲ್ಲಾ ಪಂಚಾಯತಿನ ಮೆಂಬರ್ ಅವರನ್ನು ಧಿಕ್ಕರಿಸಿ, ಇಲ್ಲಿ ನಮಗೆ ಅಂತಹ ಅಭಿವೃದ್ಧಿಗೆ ತೊಡಕಾಗುವಂತಹ ಅಧಿಕಾರಿ ಬೇಡ ಅಂತ ಹೇಳುವಂತಹ ವ್ಯವಸ್ಥೆ ಇವತ್ತು. ಮೊಯ್ದೀನ್ ಬಾವ ಅವರ ಬಿಲ್ ಪೆಂಡಿಂಗ್ ಇತ್ತು, ಅದಕ್ಕೆ ಅವರು ಸಿಗ್ನೇಚರ್ ಮಾಡ್ತಾ ಇರಲಿಲ್ಲ ಹೆಪ್ಸಿಬಾ ಅವರು. ದಯವಿಟ್ಟು ತಾವುಗಳು ಸರಿಯಾದ ಒಂದು ನೀವು ಅದು ಯಾವ ರೀತಿಯಲ್ಲಿ ಕೇಳಿರೋದನ್ನ ಬಹಿರಂಗ ಆರೋಪ ಮಾಡಿದ್ದಾರೆ ನೋಡಿ. ಹನುಮಂತ್ ಕಾಮತ್ ಹತ್ರ ನಾನು ಫೋನಲ್ಲಿ ಮಾತನಾಡಿದ್ದೇನೆ. ದೆನ್ ಈ ಅಪಲಾಜಿಡ್, ನನ್ನ ಹತ್ರ ಕ್ಷಮೆ ಕೇಳಿದ್ರು. ದಯವಿಟ್ಟು ಈ ಮಾತನ್ನು ಹೇಳ್ತೇನೆ. ಇವತ್ತು ಕಣ್ಣಾರೆ ಕಂಡರೂ ಪರಾಮರ್ಶಿಸಿ ನೋಡಬೇಕು. ಎಲ್ಲಿ ನನ್ನ ಬಿಲ್ ಇದೆ? ಪಾಪ ಒಬ್ಬ ಕುರುಬ ಉತ್ತರ ಕನ್ನಡದಿಂದ ಬಂದಿದ್ದಾನೆ, 13 ಲಕ್ಷ ರೂಪಾಯಿ ಕೆಲಸ ಮಾಡಿದ್ದಾನೆ. ಆ 1.5 ಕೋಟಿ ರೂಪಾಯಿ ಕೆಲಸದಲ್ಲಿ ಇವತ್ತು 2 ವರ್ಷ ಆಗಿದೆ. ರಸ್ತೆ ಜೀವ ತೆಗೆಯುವ ಪರಿಸ್ಥಿತಿ ಹೋಗಿದೆ. ಇದ್ದ ಚಿನ್ನ ಒಡವೆಗಳನ್ನು ಇಟ್ಟು ಸ್ಪಷ್ಟಪಡಿಸಿಬಿಡಿ. 1.5 ಕೋಟಿದ್ದು ಬಿಲ್ ಪೆಂಡಿಂಗ್ ಇತ್ತ? 1.5 ಕೋಟಿ ನಂದು ಬಿಲ್ ಅಲ್ಲ, ಅದನ್ನು ತಂದದ್ದು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಿಂದ. ಕೆಲಸ ಮಾಡಿ ನಾನು ಹೇಳೋದು ಕೇಳಿ, ವಿದೌಟ್ ಟೆಂಡರ್ ಅಲ್ಲ. ಈ ಭಾಗದ ಇದರ ನಮ್ಮ ನಿರ್ಮಿತಿ ಕೇಂದ್ರದ ಮುಖಾಂತರ ನಿರ್ಮಿತಿ ಕೇಂದ್ರದ ಮೂಲಕ ನಳಿನ್ ಕುಮಾರ್ ರವರು ಕೆಲಸ ಮಾಡಿಸ್ತಾ ಇದ್ದಾರೆ. JR ಲೋಬರು ಶಾಸಕರು ಮಾಡಿಸ್ತಾ ಇದ್ದಾರೆ. ಗಣೇಶ್ ಕಾರ್ಣಿಕ್ ಅವರು ಮಾಡಿಸ್ತಾ ಇದ್ದಾರೆ. ನಿರ್ಮಿತಿ ಕೇಂದ್ರ ಅಂತ ಹೇಳುವಂತಹ ಸಂಸ್ಥೆ ಸರ್ಕಾರದ ಸಂಸ್ಥೆ. ಮೊಯ್ದೀನ್ ಬಾವ ಕಂಪನಿ ಅಲ್ಲ. ಏನು ಬರೆದಿದ್ದಾರೆ ದಯವಿಟ್ಟು ಅರ್ಥ ಓದೋದು ನಾನು ಹೇಳ್ತೇನೆ. ಇವತ್ತು ಅವರು ಮಾಡಿದಂತ ಆರೋಪ ಏನು ಅಂತ ಹೇಳಿದ್ರೆ, ಕಾಂಟ್ರಾಕ್ಟಿನ ಈ ರೋಡಿನ ಕೆಲಸವನ್ನು ನಿರ್ಮಿತಿ ಕೇಂದ್ರಕ್ಕೆ ಮಾಡಲಿಕ್ಕೆ ಇಲ್ಲ ಅಂತ ಹೇಳುವಂತ ಅಂಶವನ್ನು ಎತ್ತಿ ತೆಗೆದಿದ್ದಾರೆ ಹೊರತು ಅದಕ್ಕಿಂತ ಹಿಂದೆನೂ ಆಗಿದೆ, ಮುಂದೆನೂ ಆಗಿದೆ, ಆಗ್ತಾ ಇದೆ.
ಯಾವುದು ಕಾಂಕ್ರೀಟ್ನ ಕೆಲಸ. ಅವ್ರೇನು ಹೇಳೋದು ಅವರಿಗೆ ಬರೀ ಬಿಲ್ಡಿಂಗ್ ಮಾತ್ರ ಮಾಡ್ಲಿಕ್ಕೆ ಅಂತೇಳಿ, ಆದರೆ ನೈರ್ಮಲ್ಯದ ಕೆಲಸನೂ ಅವರಿಗೆ ಮಾಡಬೇಕು. ನೋಡಿ ಹನುಮಂತ ಹೂ ಇಸ್ ಹನುಮಂತ ನನ್ನ ಎದುರಿಗೆ ಬಂದು ನಿಲ್ಲಿಸಿ ನಾನು ಟಿವಿ ಡಿಸ್ಕಷನ್ ಗೆ ಕರೆದಿದ್ದೇನೆ, ನಾನು ಬರ್ತೇನೆ, ಅವರ ಎದುರಿಗೆ ಮಾತನಾಡಿದ್ದೇನೆ. ನಾಳೆ ಬರ್ತೀರಾ ನೀವು? ನಾನು ಬರ್ತೇನೆ, ಮಾಡ್ತೇನೆ. ಹನುಮಂತ ಕಾಮತ್ ಅವರು ನಾನು ಬರ್ತೇನೆ, ನಾನು ಬರ್ತೇನೆ. ನಾಳೆ ನನ್ನ ಯಾವುದೇ ಮೀಟಿಂಗ್ ಅನ್ನು ರದ್ದು ಮಾಡಿ ನಿಮ್ಮ ಆ ಕಾರ್ಯಕ್ರಮಕ್ಕೆ ನೀವು ಆರ್ಗನೈಸ್ ದಟ್. ವೆಲ್ಕಮ್. ನಿಮ್ಮ ಬಿಲ್ ಪೆಂಡಿಂಗ್ ಆಗಲಿ. ನಂದೇನು ಇವ್ರೆ, ನನ್ನ ಬಿಲ್ಡಿಂಗ್ ನಾನು ಕಾಂಟ್ರಾಕ್ಟ್ ಮಾಡಿದ್ದೇನೆ. ವಾಟ್ ಯು ಆರ್ ಟಾಕಿಂಗ್? ಅಂದ್ರೆ ನಿಮ್ಮವರಿಗೆ ನೀವು ಕಾಂಟ್ರಾಕ್ಟ್ ಕೊಡಿ. ನಮ್ಮವರಿಗೆ ಮಾಡ್ತಾ ಇರುವಂತಹ ನಿಮ್ಮವರಿಗೆ ನೀವು ಬಿಲ್ ಪಾಸ್ ಆಗಿ ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ಪುನಃ ಅದನ್ನೇ ಮಾತನಾಡ್ತೀರಾ? ದಯವಿಟ್ಟು ನಾನಲ್ಲ, ಯಾರೋ ಮಾಡಿದ ಆರೋಪಕ್ಕೆ ನಿಮ್ಮ ಹತ್ರನೇ ಕೇಳಬೇಕು. ನಾನು ಆರೋಪಕ್ಕೆ ಉತ್ತರ ನಾನು ಹೇಳಿದ್ದೇನೆ, ನೀವು ಅವ್ರ ಹತ್ರನೂ ಕೇಳಿ. ನಿರ್ಮಿತ ಕೇಂದ್ರವನ್ನು ಕೇಳಿ ದಯವಿಟ್ಟು. ಮೊಯ್ದೀನ್ ಬಾವರು ಇನ್ನೊಂದು ದಿನ ನಾನು ಸೆಟ್ ಮಾಡ್ತೇನೆ. ನೋಡಿ ನಾನು ಹೇಳುದು ಕೇಳಿ. ಹನುಮಂತ ಕಾಮತ್ ಅವರನ್ನು ಮೊಯ್ದೀನ್ ಬಾವರನ್ನು ಸೆಟ್ ಮಾಡಿ. ನಾನು ನಿಮ್ಮ ಹತ್ರ ಕೇಳ್ತೇನೆ, ಈ ನಿರ್ಮಿತ ಕೇಂದ್ರ ಮೊಯ್ದೀನ್ ಬಾವನ ಕಂಪನಿ ಅಂತ ಹೇಳಿ ಕೇಳುವಂತಹದ್ದು ತಾವು ಪಬ್ಲಿಕಲಿ ಹನುಮಂತ ಕಾಮತ್ ಆರೋಪ ಮಾಡಲಿ. ತಾವು ತಿಳಿದವರು, ಬುದ್ಧಿವಂತವರು ಆಗಿರುವುದರಿಂದ ತಾವು ಇಲ್ಲಿ ಸರ್ಕಾರದ ಲೆವೆಲಲ್ಲಿ ಕೇಳಿ ತಿಳಿದುಕೊಳ್ಳಿ. ಮೊಯ್ದೀನ್ ಬಾವರನ್ನು ಪರ್ಚೇಸ್ ಮಾಡಿದ್ದಾರೆ ನಿರ್ಮಿತ ಕೇಂದ್ರವನ್ನು. ಅದು ಮಾಡಿದ್ರೆ ನಾನು ಒಪ್ತೇನೆ. ನಿರ್ಮಿತ ಕೇಂದ್ರ ನನ್ನ ಕಂಪನಿ ಅಂತ ಹೇಳಿದ್ರೆ ತಾವು ಮಾಡಿದಂತ ಆರೋಪಕ್ಕೆ ನಾನು ಒಪ್ತೇನೆ. ನಿರ್ಮಿತ ಕೇಂದ್ರ ಸರ್ಕಾರದ ಒಂದು ಅಂಗ ಸಂಸ್ಥೆ, ಕರೆದುಕೊಂಡು ಕೆಲಸವನ್ನು ಮಾಡಿಸ್ತಾರೆ. ಯು ಆಸ್ಕ್ ದೆಮ್. ನಿಮ್ಮ ಕ್ಷೇತ್ರದ ಮತದಾರರಿಗೆ, ನಿಮ್ಮ ಕ್ಷೇತ್ರದ ಜನ ನೋಡಿ, ನನ್ನ ಕ್ಷೇತ್ರ ಇಡೀ ನಾನು ಹೇಳ್ತಾ ಇದ್ದೇನೆ, ನಾಳೆಯ ದಿನ, ನಾಳೆ ನಾಡಿದ್ದು ಯಾವತ್ತಾದ್ರೂ ಒಂದು ದಿನ ನಾನು ಡಿಸ್ಕಷನ್ ಸೆಟ್ ಮಾಡ್ತೇನೆ. ನನಗೆ ಬುಧವಾರ ಒಂದು ದಿವಸ ಬಿಟ್ಟು ನೀವು ಮಾಡಿ ಆರ್ಗನೈಸ್ ಮಾಡಿ. ಮಂಗಳವಾರ ಬುಧವಾರ ನನಗೆ ಬೇರೆ ಕಾರ್ಯಕ್ರಮ ನಿಮಿತ್ತ ಬೆಂಗಳೂರಿಗೆ ಹೋಗ್ಲಿಕ್ಕೆ ಉಂಟು. ತಾವು ಈ ವಿಚಾರದಲ್ಲಿ ಯಾವುದೇ ಭಯ ಅಂಜಿಕೆ ಯಾವುದು ಒಂದು ಪಾಯಿಂಟ್ನಷ್ಟು ಒಂದು ಬಿಂದುನಷ್ಟು ಇಲ್ಲ ನನ್ನ ಹತ್ರ. ಇವತ್ತು ತಮಗೆ ಹೇಳ್ತೇನೆ, ನಿರ್ಮಿತ ಕೇಂದ್ರ ಅಂತ ಹೇಳುವಂತ ಒಂದು ವ್ಯವಸ್ಥೆಯಲ್ಲಿ ನಾನು 3 ಕೋಟಿ ರೂಪಾಯಿ ಸರ್ಕಾರದ ವ್ಯವಸ್ಥೆಯಿಂದ ಮುಖ್ಯಮಂತ್ರಿಗಳ ವಿಶೇಷ ಅನುದಾನವನ್ನು ಯಾವುದೇ ಜಿಲ್ಲೆಯ ಶಾಸಕರುಗಳು ಮಂತ್ರಿಗಳು ಮಾಡದನ್ನು ಮೊದಲ ವರ್ಷ ನಾನು 3 ಕೋಟಿಯನ್ನು ತಂದೆ. ಅದರಲ್ಲಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅಂತೇಳಿ ಆ ಕೆಲಸವನ್ನು ನಾನು ಕಮಿಷನರ್ ಮೂಲಕ ತನ್ನ ಕ್ಷೇತ್ರಕ್ಕೆ ಹಾಕೊಂಡ್ರು. ಕಾರ್ಪೊರೇಷನ್ ದಯವಿಟ್ಟು ನಾನು ಹೇಳೋದು ಕೇಳಿ. 23 ವಾರ್ಡಿಗೆ ಅಂತೇಳಿಯೇ ಬಂದಿದೆ. ಕಾರ್ಪೊರೇಷನ್ನ 23 ವಾರ್ಡ್ ನನ್ನ ಆಡಳಿತದಲ್ಲಿ ಬರುವಂತಹ ಏರಿಯಾಕ್ಕೆ ಅದರ ಡೆವಲಪ್ಮೆಂಟ್ಗೆ ನಾನು ಮುಖ್ಯಮಂತ್ರಿಗಳಲ್ಲಿ ತಂದಿದ್ದೇನೆ. ಆ 23 ವಾರ್ಡ್ಗಳಿಗೂ 3 ಕೋಟಿಯ ಕೆಲಸವನ್ನು ಸೀಮಿತ ಮಾಡಿದ್ದೇನೆ. 1.5 ಕೋಟಿಯ ಕೆಲಸವನ್ನು ಈಗಾಗಲೇ ಮಾಡಿ ಮುಗಿಸಿದಂತಹ 2 ವರ್ಷದಲ್ಲಿ ಆ ರಸ್ತೆ ಪಾಪ ಅವರು ಬಂಗಾರು ಇದ್ದದನ್ನೆಲ್ಲ ಇಟ್ಟು ಇವತ್ತು ಆ ಕಾಂಟ್ರಾಕ್ಟರ್ಗಳು ದಾರಿಗೆ ಬಂದಿದ್ದಾರೆ. ನನ್ನ ಮನೆಗೆ ಬಂದು ಜೀವ ತೆಗೆಯುವಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಇವತ್ತು ಅವರಿಗೆ ಇನ್ನೂ ಆ ಪೇಮೆಂಟ್ ವ್ಯವಸ್ಥೆ ಆಗಿಲ್ಲ. ನಾನು ಹೇಳು ಕೇಳಿ, 1.5 ಕೋಟಿ ರೂಪಾಯಿ ಇನ್ನೂ ಆ ವ್ಯವಸ್ಥೆ ಆ ದಿವಸದಲ್ಲಿ ಮಾಡಿದ್ರೆ ಅದಕ್ಕೆ ನಾನು ಹೇಳುದು ಕೇಳಿ, ಜನಾರ್ದನ ಪೂಜಾರಿ ನಾನು ಹೇಳುದು ಕೇಳಿ, ಒಂದು ನಿಮಿಷ ನನ್ನ ಮಾತನ್ನು ಕೇಳಿ, ನನ್ನ ಮಾತನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನೂ 1.5 ಕೋಟಿದ ಕೆಲಸ ಹಿಂದೆ ಅದು ಆಗಿದ್ರೆ ಈ ಎಫ್ಸಿ ಬಾರಾಣಿಂದಾಗಿ 50 ಲಕ್ಷ ಲಾಸ್ ಆಯಿತು. ಅದು ಹೋದ ವರ್ಷ ಆಗಿದ್ರೆ 1.5 ಕೋಟಿದ ಕೆಲಸ ನಮಗೆ ಜಾಸ್ತಿ ಆಗ್ತಿತ್ತು. ಈಗ 1 ಕೋಟಿದ ಮಾತ್ರ ಕೆಲಸ ಆಗ್ತದೆ. ಅದರ ನಂತರ 5 ಕೋಟಿ ರೂಪಾಯಿಯ ವ್ಯವಸ್ಥೆಯನ್ನು ಸರ್ಕಾರದ ಮುಖ್ಯಮಂತ್ರಿಗಳ ಮೂಲಕ ನಾನು ನನ್ನ ಕ್ಷೇತ್ರಕ್ಕೆ ತಂದಿದ್ದೇನೆ. ಅದು 2 ಕೋಟಿ ರೂಪಾಯಿ ಗ್ರಾಮಾಂತರ ಪ್ರದೇಶಕ್ಕೆ ಇಟ್ಟಿದ್ದೇನೆ, 3 ಕೋಟಿ ರೂಪಾಯಿ ನಾನು ಪುನಃ ಕಾರ್ಪೊರೇಷನ್ಗೆ ಇಟ್ಟಿದ್ದೇನೆ. ಈ ವ್ಯವಸ್ಥೆಯಲ್ಲಿ ನಾವು ಕೆಲಸ ಮಾಡುವಂತಹ ಒಂದು ವ್ಯವಸ್ಥೆಗೆ ಬದ್ಧರಾಗಿದ್ದೇವೆ. ಇವತ್ತು ನಮ್ಮ ನಾಯಕರಾದ ಜನಾರ್ದನ್ ಅಥವಾ ಯಾರೇ ಹೇಳಿದ್ರು ಆಗೋ ಸಂದರ್ಭದಲ್ಲಿ ಮೊಯ್ದೀನ್ ಬಾವ ಅವರು ಕಾರ್ಪೊರೇಟ್ಗಳ ಸಾರಥ್ಯವನ್ನು ವಹಿಸಿದ್ರಂತೆ, ಹೌದಾ? ನೋಡಿ, ಸಾರಥ್ಯ ನಾಳೆ ಯಾವುದೇ ಅಧಿಕಾರಿ ಅಭಿವೃದ್ಧಿಗೆ ತೊಡಕಾದ್ರೆ ಅವರನ್ನು ತೆಗೆಯುವುದರಲ್ಲಿ ನಾನು ಖಂಡಿತ ಪ್ರಥಮವಾಗಿದ್ದೇನೆ ಜಿಲ್ಲೆಯಲ್ಲಿ. ಮೊಯ್ದೀನ್ ಬಾವರೇ, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ. ಅದಕ್ಕಿಂತ ಮೊದಲು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ತಿರುಗುಬಾಣದಲ್ಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ ನಂತರ ಇನ್ನಷ್ಟು ಮಾತಾಡೋದಕ್ಕಿದೆ, ಆದರೆ ಅದಕ್ಕಿಂತ ಮೊದಲೊಂದು ಬ್ರೇಕ್. ತಿರುಗುಬಾಣಕ್ಕೆ ಮತ್ತೆ ಸ್ವಾಗತ. ಮೊಯ್ದೀನ್ ಬಾವ ಅವರೇ, ಒಬ್ಬ MLA-ಗೆ ಒಂದು ಮಹಾನಗರ ಪಾಲಿಕೆಯ ಒಳಗೆ ಒಂದೇ ಕಚೇರಿ, ಮೊಯ್ದೀನ್ ಬಾವ ಅವರಿಗೆ 2 ಕಚೇರಿ ಇದೆ. ನನಗೆ ನನ್ನ ಸ್ವಂತವಾದ 4 ಕಚೇರಿಗಳಿದ್ದಾವೆ. ಒಂದು ನಿಮಿಷ, ನಾನು ಹೋರಾಟ ಮಾಡಿ ತೆಗೆದುಕೊಂಡದ್ದು. ಸುರತ್ಕಲ್ನ ಜನತೆಯೂ ಇವತ್ತು ಕಾರ್ಪೊರೇಷನ್ ಒಂದು ಅಂಗಭಾಗ ಆಗಿದ್ದಾರೆ. ನನಗೆ ಸುರತ್ಕಲ್ನ ಪ್ರದೇಶ ಖಂಡಿತ ಅಲ್ಲ. ಜನರಿಗೆ ಉಪಕಾರಕ್ಕೆ ನೀವು ಒಂದು ಕಚೇರಿಯಲ್ಲಿದ್ದೀರಾ ಇವರೇ?
ಕಚೇರಿ ಒಂದು ಕಡೆ ಇರುವಂತ ಕಚೇರಿಯಲ್ಲಿ ಎಂತ ತೊಂದರೆಗಳಾಗ್ತದೆ? ಅಲ್ಲ, ಸುರತ್ಕಲ್ ಸಾಕು ನಿಮಗೆ ಮಂಗಳೂರಿನಲ್ಲಿ. ನಾನು ಹೇಳೋದು ಕೇಳಿ, ಮಂಗಳೂರಿನ ಭಾಗದ ಕೋಡಿಕಲ್ ಇರ್ಬೋದು, ಈ ಭಾಗದ ನಮ್ಮ ಈ ಕಡೆ ನನಗೆ ಒಂದು 6 ವಾರ್ಡ್ಗಳು ಬರ್ತದೆ. ಒಟ್ಟು 23 ವಾರ್ಡ್ನಲ್ಲಿ 6 ವಾರ್ಡ್ಗಳು ಮಂಗಳೂರು ಕಾರ್ಪೊರೇಷನ್ಗೆ ಖರ್ಚಿನ ದಾರಿ ಅಲ್ವ? ಏನ್ ಖರ್ಚಿದೆ ನಿಮ್ಗೆ? ನಿಮ್ಮ ನನಗಾಗಿ ಹೊಸ ಕಚೇರಿಯನ್ನು ಮಾಡಿದ್ದಲ್ಲ, ಕಟ್ಟಿದ್ದಲ್ಲ. ಕೃಷ್ಣ ಪಾಲೆಮಾರ್ ಅವರು ಯೂಸ್ ಮಾಡ್ತಾ ಇರುವಂತ ಕಚೇರಿ ನಿಮಗೆ ಮಂಗಳೂರಿನಲ್ಲಿ ಸಿಕ್ಕಿದ್ದು. ಕೃಷ್ಣ ಪಾಲೆಮಾರ್ನವರು ಯೂಸ್ ಮಾಡಿದ್ದು, ಅವರು ಶಾಸಕರಾಗಿದ್ದು, ಅದೇ ಕಚೇರಿಯನ್ನು ನಾನು ಮಾಡ್ತಾ ಇದ್ದೇನೆ. ಮತ್ತೊಂದು ಸುರತ್ಕಲ್, ನಾನು ಹೇಳುದು ಕೇಳಿ, ಸುರತ್ಕಲ್ ನಲ್ಲಿ ಅವರು ಕಚೇರಿ ಮಾಡಬೇಕಿತ್ತು, ಮಾಡಿರ್ಲಿಲ್ಲ ಕೃಷ್ಣ ಪಾಲೆಮಾರ್ ಅವರು. ಪಾಪ ಅಲ್ಲಿ ಇವತ್ತು ಕಚೇರಿಯಲ್ಲಿ ಇರುವುದರಿಂದ ಎಷ್ಟೋ ಜನಗಳಿಗೆ ಆ ಭಾಗದ ಉಪಯೋಗವು ಯಾವುದಕ್ಕಾಗಿ ಅಧಿಕಾರ ಇವರೇ? ಒಬ್ಬ MLA ಎಷ್ಟು ಒಂದು ಕಚೇರಿ? ನೋಡಿ, ದಯವಿಟ್ಟು ಒಂದು ಮಾತನ್ನು ಅರ್ಥ ಮಾಡ್ಕೊಳ್ಳಿ. ನನಗೇನು ಆಫೀಸ್ನಲ್ಲಿ ಕುಳಿತುಕೊಳ್ಳುವ ಶೌಕಿ ಅಥವಾ ಇದೇನಿಲ್ಲ. ನನಗೆ 4 ಕಚೇರಿಗಳಿದ್ದಾವೆ. ನನ್ನ ಕಚೇರಿ ಕೂಲೂರಿನಲ್ಲಿದೆ, ನನ್ನ ಕಚೇರಿ ಮಂಗಳೂರಿನ ಫಾರಂ ಮಾಲಲ್ಲಿದೆ, ನನ್ನ ಕಚೇರಿ ಸುರತ್ಕಲ್ನ ನನ್ನ ಮನೆ ಬಳಿ ಇದೆ. ನನಗೆ ಒಂದು ನಿಮಿಷ ಈ 2.5 ವರ್ಷದಲ್ಲಿ ನನ್ನ ಕಚೇರಿಗೆ ಇವತ್ತು ನಾನು ಹೋಗುವಂಥ ಪರಿಸ್ಥಿತಿ ನನಗಾಗಲಿಲ್ಲ. ಕಚೇರಿಯಲ್ಲಿ ಕೂತ್ಕೊಳ್ಳುವಂತಹ ಒಂದು ವ್ಯವಸ್ಥೆ ನನಗೆ ಬೇಡ. ಜನರಿಗೆ ಉಳಿಸಿಕೊಳ್ಳಬೇಕು ಅನ್ನೋ ಕಾರಣಕ್ಕೆ ನಾನು ಹೇಳೋದು, ನಾನು ಇದ್ದೇನೆ. ಅಸ್ತಿತ್ವಕ್ಕಿಂತಲೂ ಪಾಪ ನೀವು ಯಾತಕ್ಕಾಗಿ ಆ ಬಡ ಜನತೆಗೆ ಆ ಭಾಗದಲ್ಲಿ ಕೆಲಸ ಕಾರ್ಯಗಳು ಒಂದು ಶಾಸಕನಾಗಿ ಕಚೇರಿಯಲ್ಲಿ ಇದ್ರೆ ಇಲ್ಲ ಅಂತಂದ್ರೆ ನನ್ನ ಕಚೇರಿಗೆ ಅಂತ ಹೇಳಿದ್ದು. ದಯವಿಟ್ಟು ತಪ್ಪು ದಾರಿಗಳಿಬಿಡಿ. ನನ್ನ ಸ್ವಂತ ಬಿಸ್ನೆಸ್ಸಿನ ಕಚೇರಿಗೆ ನಾನು ಹೋಗ್ಲಿಲ್ಲ. 2.5 ವರ್ಷದಲ್ಲಿ ನನಗೆ ಇವತ್ತು ನನ್ನ ಬಿಸ್ನೆಸ್ಸಿನ ಮಟ್ಟಿಗೆ ಒಂದು ದಿವಸ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ. ನಾನು ಇವತ್ತು ಶಾಸಕನಾದ ಮೇಲೆ ಸಂಪೂರ್ಣವಾಗಿ ಜನರಿಗಾಗಿ ನನ್ನ ಇಡೀ ಜೀವನವನ್ನು ಮೀಸಲಾಗಿಟ್ಟಿದ್ದೇನೆ ಅಂತ ಹೇಳುವ ಮಾತನ್ನು ದಯವಿಟ್ಟು ಜನ. ಮತ್ತೊಂದು ಪ್ರಶ್ನೆ ಇದೆ. ಮೊಯ್ದೀನ್ ಬಾವ ಅವರಿಗೆ ತನ್ನ ಅಧಿಕಾರದ ವ್ಯಾಪ್ತಿ ಏನು ಅನ್ನುವಂಥದ್ದು ಇನ್ನೂ ಕೂಡ 2.5 ವರ್ಷದಲ್ಲಿ ಅರ್ಥ ಆಗಲಿಲ್ಲ. ಒಂದೆರಡಕ್ಕೆ ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೇನೆ ಅಂತ ಹೇಳ್ತಾರೆ ಮೊಯ್ದೀನ್ ಬಾವ. ನೋಡಿ, ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ಇವತ್ತಿಗೂ ಒಂದು ಉದಾಹರಣೆ ಹೇಳ್ತೇನೆ. ನನ್ನ 15 ಜನರಿಗೆ ಇವತ್ತು ರಾಜ್ಯೋತ್ಸವ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವವನ್ನು ಕೊಟ್ಟರು. ಅದರಲ್ಲಿ ನನ್ನ ಕ್ಷೇತ್ರದ ಒಂದೇ ಒಂದು ಜನರಿಗೆ ಆಗಲಿಲ್ಲ. ಸಾಧಾರಣ 5-6 ಜನರು ಬಹಳ ಅರ್ಹವಾಗಿ ಕೊಡುವವರಿದ್ದರು. ನಾನು ಮುಖ್ಯಮಂತ್ರಿಗಳ ಮೇಲೆ ನಿನ್ನೆ ಒತ್ತಡವನ್ನು ಬೀರಿ ಇವತ್ತು 3 ಜನರನ್ನು ಅಡಿಷನಲ್ ಆಗಿ ಸೇರಿಸಿದ್ದೇನೆ. ನನ್ನ ಕ್ಷೇತ್ರದಲ್ಲೂ ಜನರಿದ್ದಾರೆ, ಅವರನ್ನು ಜಾತಿ ಮತಭೇದ ಪಕ್ಷಭೇದ ನೋಡಿಲ್ಲ. ಇವತ್ತು ನೋಡಿ, ಆತ್ಮೀಯತೆಯನ್ನಲ್ಲ, ನನ್ನ ಕೆಲಸವನ್ನು ಆಗಬೇಕಿದ್ರೆ ನಾನು ಗೆದ್ದು ಬಂದಿದ್ದೇನೆ, ಅವರ ಮತದಲ್ಲಿ ನಾನು ಗೆದ್ದು ಬಂದಿದ್ದೇನೆ. ಅಲ್ಲಿ ಜಾತಿ ಮತ ಭೇದವನ್ನು ನೋಡುವಂಥ ಪ್ರಶ್ನೆ ಇಲ್ಲ, ಅಲ್ಲಿ ಪಕ್ಷಭೇದವನ್ನು ನೋಡುವಂಥ ಪ್ರಶ್ನೆ ಇಲ್ಲ. ಇವತ್ತು ಐತಾಳ್ರು ಮತ್ತೊಂದು ಪತ್ರಕರ್ತ ನಮ್ಮ ಲೋಕೇಶ್ ಅವರು, ಅದೇ ಥರ ಉರ್ಬನ್ ಪಿಂಟು ಅಂತ ಹೇಳುವಂತಹ 3 ಜನರಿಗೆ ಇವತ್ತು ಕೊಡಿಸಿದ್ದೇನೆ. ನಾನು ನನ್ನ ಜಾತಿಯವರಿಗೆ ಕೊಡಿಸಿದಲ್ಲ, ಇದನ್ನು ತಾವು ಅರ್ಥ ಮಾಡಿಕೊಳ್ಬೇಕು. ಇವತ್ತು ನನ್ನನ್ನು ಒಂದು ಜಾತಿಗೆ ಸೀಮಿತ ಮಾಡುವಂತಹ ವಿರೋಧಿಗಳಿಗೆ ನಾನು ಹೇಳ್ತಾ ಇದ್ದೇನೆ. ನಾನು ಆ ವಿಚಾರಕ್ಕೆ ಬರ್ತೇನೆ ಮತ್ತೊಮ್ಮೆ. ನನಗೆ ಒಂದು ಪ್ರಶ್ನೆ ಇರುವಂತದ್ದು, ನೈತಿಕ ಪೊಲೀಸ್ಗಿರಿ ಘಟನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಡೀತಾ ಇರುವಂತ ಘಟನೆಗಳು ಏನಿದ್ದಾವೆ, ಅವುಗಳನ್ನ ಮಟ್ಟ ಹಾಕೋದಕ್ಕೆ ಆಗದಂತ ಸರ್ಕಾರ ಅದರ ವಿರುದ್ಧ ಜಾಗೃತಿ ಮೂಡಿಸಿ ಮೊಯ್ದೀನ್ ಬಾವ ಅವರು ಭಾಷಣ ಮಾಡ್ತಾರೆ. ಇದರದ ಅರ್ಥ ಏನು? ನೋಡಿ, ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನೈತಿಕ ಪೊಲೀಸ್ಗಿರಿಯಿಂದ ಪೊಲೀಸರ ಸ್ಥೈರ್ಯವನ್ನು ನಾವು ಸ್ಥೈರ್ಯದಿಂದ ಸ್ಥೈರ್ಯ ಕೊಡಬೇಕಾಗ್ತದೆ. ಅವರ ಮನೋಬಲವನ್ನು ಇನ್ನೂ ಹೆಚ್ಚಾಗಿ ಮಾಡಬೇಕಾಗ್ತದೆ. ಅದಕ್ಕಾಗಿ ನಮ್ಮ ಸರ್ಕಾರ ಎಲ್ಲವೂ ನಿಮ್ಮ ಕೈಯಲ್ಲಿ. ಖಂಡಿತ ಯಾತ್ರೆ ಮಾಡ್ತಾ ಇತ್ತು, ನಾನು ಹೇಳುದು ಕೇಳಿ, ಭಾಷಣ ಮಾಡ್ತೀವಿ ಅಂತ ನಾನು ಹೇಳುದು ಕೇಳಿ. ಈ ಭಾಗದಲ್ಲಿ ಯಾರಾದರೂ ನೈತಿಕ ಪೊಲೀಸ್ಗಿರಿಯನ್ನು ಮಾಡಿದರೆ ನಾಗರಿಕರು ಪೊಲೀಸರಿಗೆ ಬೆಂಬಲವಾಗಿ ಆ ಒಂದು ಸಪೋರ್ಟ್ ಅನ್ನು ಮಾಡಿದ್ದಾರೆ ಹೊರತು ಅದಕ್ಕೆ ಬೇರೆ ಏನು ತಪ್ಪು ಅರ್ಥ. ನೀವು ಭಾಷಣ ಮಾಡ್ತೀರಿ ಸರ್, ಭಾಷಣ ಮಾಡಿ ಹೇಳುದು ನೈತಿಕ ಪೊಲೀಸ್ಗಿರಿಯನ್ನು ನಿಮ್ಮ ಕೈಯಲ್ಲಿ ಅಧಿಕಾರ ಇದ್ದು ನೀವು ಭಾಷಣ ಮಾಡಬೇಕು, ಜಾಗೃತಿ ಮಾಡಬೇಕು. ಜಾಗೃತಿ ಮನುಷ್ಯನವನ್ನು ನಾವು ಸರಿದಾರಿಗೆ ತರುವಂತಹ ಒಂದು ವ್ಯವಸ್ಥೆಗೆ ಇಂತಹ ಒಂದು ನೀವು ನಿಮ್ಮ ಅಸಹಾಯಕತೆಯನ್ನು ಒಪ್ಪಿಕೊಳ್ಳಬೇಕು. ಅಸಹಾಯಕತೆ ಖಂಡಿತ ಇಲ್ಲ, ಖಂಡಿತ ಮಟ್ಟ ಹಾಕ್ಲಿಕ್ಕೆ ಎಲ್ಲಾ ವಿಧದಲ್ಲೂ ನಾವು ಇದ್ದೇವೆ, ನಮ್ಮ ಸರ್ಕಾರ ಇದೆ. ಆದರೆ ಇವತ್ತು ಮಾನವ ತಪ್ಪು ಮಾಡಿರಬಹುದು, ಅವನನ್ನು ಅವನಿಗೆ ಸರಿಯಾದಂತಹ ಒಂದು ವ್ಯವಸ್ಥೆಗೆ ಬರುವಂತಹ ವ್ಯವಸ್ಥೆಗೆ ಇವತ್ತು ಎಚ್ಚರಿಕೆಯನ್ನು ನೀಡುವಂತಹ ಕೆಲಸವನ್ನು ಅಷ್ಟೇ ನಮ್ಮ ಯೂತ್ ಕಾಂಗ್ರೆಸ್ ಮಾಡಿದೆ ಅಂತ ಹೇಳುವ ಮಾತನ್ನು. ಅಲ್ಲಿ ನೀವು ಭಾಷಣ ಮಾಡಿದ ಸರಿ ಖಂಡಿತ ನಾನು ಅದಕ್ಕೆ ಅದರಲ್ಲಿ ನಿಂತ್ಕೊಂಡು ಸಾಮರ್ಥ್ಯ ಇದೆ, ಶಕ್ತಿ ಇದೆ, ನಾನು ಭಾಷಣ ಮಾಡಿದ್ದೇನೆ, ಜೊತೆಗೆ ಮಾತನಾಡಿ ನನಗೆ ಬೇಕಾದ ಕೆಲಸವನ್ನು ಮಾಡಿಸಿದ್ದೇನೆ. ಖಂಡಿತ ನೈತಿಕ ಪೊಲೀಸ್ಗಿರಿಯ ಬಗ್ಗೆನೂ ಈ ಭಾಗದಲ್ಲಿ ನೈತಿಕ ಪೊಲೀಸ್ಗಿರಿ ಒಂದು ಪ್ರದೇಶದಲ್ಲಿ ಆಗುವಂತಹ ಸಂದರ್ಭದಲ್ಲಿ ಒತ್ತಡಪೂರ್ವಕವಾಗಿ ಒಂದು 10,000 ಜನತೆ ಇವತ್ತು ಹೋಗುವಂತಹ ಪರಿಸ್ಥಿತಿಯಲ್ಲಿ ರಾತ್ರಿಗೆ ಹೋಗಿ ಆ ಒಂದು ವ್ಯವಸ್ಥೆ ಆಗಬಾರ್ದು, ಜನರಿಗೆ ತೊಂದರೆ ಆಗಬಾರ್ದು. ಆ ಭಾಗದಲ್ಲಿ ನೈತಿಕ ಪೊಲೀಸ್ಗಿರಿಯನ್ನು ನಿಲ್ಲಿಸುವಂತಹ ಕೆಲಸ ಪೊಲೀಸರ ಮೂಲಕ ನಾನು ಮಾಡಿದ್ದೇನೆ ಶಾಸಕನಾಗಿ ಅಂತ ಹೇಳುವ ನೆನಪು ನಿಮಗೆ ನಾನು ತರಿಸಿಕೊಡ್ತಾ ಇದ್ದೇನೆ. ಎಸ್ ಸರ್, ಬಹುಶಃ ಸಂಪುಟ ಪುನರ್ರಚನೆ ಜಿಲ್ಲಾ ಪಂಚಾಯತ್ ಚುನಾವಣೆಯ ನಂತರ ಆಗಬಹುದು.
ಸಂಸದೀಯ ಕಾರ್ಯದರ್ಶಿಗಳನ್ನ ಆಯ್ಕೆ ಮಾಡ್ತೀವಿ ಮುಖ್ಯಮಂತ್ರಿಗಳಿಗೆ. ಮೊಯ್ದೀನ್ ಬಾವ್ ಅವರು ಮುಖ್ಯಮಂತ್ರಿಗಳಿಗೆ ಆಪ್ತರಿದ್ದಾರೆ. ಏನಾದ್ರು ಮುಖ್ಯಮಂತ್ರಿಗಳಿಗೆ ಮೊಯ್ದೀನ್ ಬಾವ್ ಅವರಿಗೆ ಏನಾದ್ರು ಚಾನ್ಸ್ ಇದೆಯಾ? ಮುಖ್ಯಮಂತ್ರಿಗಳು ಹತ್ತಿರುವಾಗ ನನಗೆ ಮಂತ್ರಿ ಅಥವಾ ಏನಾದ್ರು ಇದು ಬೇಡ ಅಂತಲ್ಲ. ಮುಖ್ಯಮಂತ್ರಿ ಪ್ರಮೋದ್ ಮಧ್ವರಾಜ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಮೊಯ್ದೀನ್ ಬಾವ್ ಅವರಿಗೆ ಏನಾದ್ರು ಚಾನ್ಸ್ ಇದೆಯಾ ಅಂತ ನನಗೆ ನೋಡಿ, ನಾನು ಅದರ ಬಗ್ಗೆ ಅದರ ಬೆನ್ನ ಹಿಂದೆ ಹೋಗ್ಲಿಲ್ಲ. ಟಿಕೆಟ್ನ ಹಿಂದೆ ಹೋಗಿದ್ದೇನೆ. ನಾನು ಟಿಕೆಟ್ ಅನ್ನು ಪಡೆದಿದ್ದೇನೆ. ಇವತ್ತು ಈ ಭಾಗದಲ್ಲಿ ಗೆಲ್ಲುವಂತಹ ಹಿಂದೆ ಜನಗಳಿಂದ ಹೋಗಿದ್ದೇನೆ, ಅದರಲ್ಲೂ ಗೆದ್ದುಕೊಂಡಿದ್ದೇನೆ. ಇವತ್ತು ನನ್ನ ಕ್ಷೇತ್ರ ತಮ್ಗೆ ಗೊತ್ತಿರಬಹುದು, ಉಳ್ಳಾಳದಂತಹ ಸುಲಭವಾದ ಕ್ಷೇತ್ರವಲ್ಲ ಕಾಂಗ್ರೆಸ್ಸಿಗೆ. ಇವತ್ತು ಸುರತ್ಕಲ್ ಅಂತ ಹೇಳುವಂತಹ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ಬಹುಸಂಖ್ಯಾತರು ಅಧಿಕವಾಗಿರುವಂತಹ ಒಂದು ಕ್ಷೇತ್ರದಲ್ಲಿ ಇವತ್ತು ಅಲ್ಪಸಂಖ್ಯಾತನಿಗೆ ಒಂದು ವಿಶೇಷವಾಗಿ ಇಡೀ ರಾಜ್ಯದ ಜನತೆಗೆ ಒಂದು ಮೆಸೇಜ್ ಅನ್ನು ಕೊಟ್ಟಂತಹ ಜನತೆ ನನ್ನ ಕ್ಷೇತ್ರದಲ್ಲಿದ್ದಾರೆ. ಅವರನ್ನು ಗೌರವಿಸುವಂತಹ ಕೆಲಸ, ಅವರ ಗೌರವವನ್ನು ಅವರ ಗೌರವವನ್ನು ರಕ್ಷಣೆ ಕೊಡುವಂತಹ, ಅವರ ಗೌರವಕ್ಕೆ ಆದರಣೆ ಕೊಡುವಂತಹ ಕೆಲಸವನ್ನು ನಾನು ಮಾಡದಿದ್ರೆ ದೇವರು ನನ್ನನ್ನು ಕ್ಷಮಿಸುವುದಿಲ್ಲ. 2.5 ವರ್ಷದ ಹಿಂದೆ ಇದ್ದಂತ ಪರಿಸ್ಥಿತಿ, ಮೊಯ್ದೀನ್ ಬಾವ್ ಅವರು ವಿನ್ ಆಗಬೇಕಾದ್ರೆ ಇದ್ದಂತ ಪರಿಸ್ಥಿತಿ ಇವತ್ತಿಗೆ ನಿಮ್ಮ ಕ್ಷೇತ್ರದಲ್ಲಿ ಇದೆ ಅಂತ ಅನಿಸುತ್ತೆ ನಿಮಗೆ? ನೋಡಿ, ನಿಮಗೆ ಸಾಧಕವಾಗಿ, ಕಾಂಗ್ರೆಸ್ಸಿಗೆ ಸಾಧಕವಾಗಿ ನಿಮ್ಮ ಕ್ಷೇತ್ರ ಇದೆ ಅಂತ ಖಂಡಿತವಾಗಿಯೂ ಇದೆ. ನಾನು ಆ ಭಾಗದಲ್ಲಿ ನ್ಯಾಯದಿಂದ ನೀತಿಯಿಂದ ಇವತ್ತು ಎಲ್ಲರನ್ನು ಒಂದು ಮಾಡಿಕೊಂಡು ಹೋಗಿಕೊಂಡು ಆ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಿಮ್ಮ ಪಕ್ಷ ಹಲವು ಕಡೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ನನ್ನ ಕ್ಷೇತ್ರದಲ್ಲಿ ಅತ್ಯಧಿಕವಾದ ಪಂಚಾಯತ್ ಅನ್ನು ಗೆದ್ದುಕೊಂಡಂತಹ ಕ್ಷೇತ್ರ ನನ್ನದು. ನಾಡ್ದು ಬರುವಂತಹ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ 3ಕ್ಕೆ 3 ಗೆದ್ದು ತಮಗೆ ನನ್ನ ಸಾಮರ್ಥ್ಯವನ್ನು ತೋರಿಸುವಂತಹ ಕೆಲಸವನ್ನು ಮಾಡ್ತೇನೆ. ಜನಗಳ ಆಶೀರ್ವಾದ ನಮಗಿದೆ. ಅನೇಕ ಕೆಲಸ ಕಾರ್ಯಗಳು ಗ್ರಾಮಾಂತರವಾಗಲಿ ಅಥವಾ ಕಾರ್ಪೊರೇಷನ್ ಏರಿಯಾವಾಗಲಿ ಇವತ್ತು ಬಂದಂತಹ ಪ್ರತಿಯೊಂದು ಅನುದಾನವನ್ನು ಅದಕ್ಕಿಂತಲೂ ಜಾಸ್ತಿಯಾಗಿ ತರಿಸುವಂತಹ ಕೆಲಸವನ್ನು ಮಾಡಿ ಇರುವಂತದ್ದು. ಈಗ ನೀವು ಈ ಹಿಂದೆ ಶಾಸಕರ ಆಗದೇ ಇದ್ದ ಸಂದರ್ಭದಲ್ಲಿ ಪಕ್ಷ ಸಂಘಟನೆ ಅಂತ ದುಡಿತಾ ಇದ್ರಿ. ಶಾಸಕರಾದ ನಂತರ ಪಕ್ಷ ಸಂಘಟನೆ ಎಲ್ಲೋ ಹೋಯ್ತು ಅಂತ ಪ್ರಶ್ನೆ. ದಯವಿಟ್ಟು ಪಕ್ಷ ಸಂಘಟನೆ ಬಗ್ಗೆನೂ ನಾವು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೇವೆ. ಇವತ್ತು ನಾವು ನಮ್ಮ ದಿವಂಗತ ಪ್ರಧಾನಿ ಇಂದಿರಾ ಗಾಂಧಿಯವರ ಒಂದು ಪುಣ್ಯತಿಥಿಯ ಕಾರ್ಯಕ್ರಮದಲ್ಲೂ ನಾನು ಅಷ್ಟೇ ಸೀಮಿತವಾಗಿ ಖಂಡಿತವಾಗಿ ಎಲ್ಲ ಹೋದ ವಾರದಲ್ಲೂ ನಾವು ಆ ಮೀಟಿಂಗ್ ಅನ್ನು ಮಾಡಿದ್ದೇವೆ. ಪ್ರತಿಯೊಂದು ಕಡೆನೂ ನಾವು ಗುರುಪುರ ಹೋಬಳಿ ಇರಲಿ ಅಥವಾ ನಿಮ್ಮ ಕಾರ್ಯಕರ್ತರ ಜೊತೆಗೆ ಮಾತಾಡ್ತೀರಾ ನೀವು? ನಾವು ನಿಮ್ಮ ಕಾರ್ಯಕರ್ತರು ನಮ್ಮ ಹತ್ರ ಹೇಳ್ತಾರೆ, ಸರ್ ನಮ್ಮ ಪಾರ್ಟಿ ಅಧಿಕಾರಕ್ಕೆ ಬಂದ ನಂತರ ವೀಕ್ ಆಗಿದೆ, ಇದು ನಿಮ್ಮ ಗಮನಕ್ಕೆ ಬರಲಿಲ್ಲ? ನೋಡಿ, ನನ್ನ ಕ್ಷೇತ್ರದಲ್ಲಿ ವೀಕ್ ಆಗಿದ್ರೆ ನಾನು ಮೊನ್ನೆ ಪಂಚಾಯತ್ನಲ್ಲಿ ಏನೆಲ್ಲ ಹುನ್ನಾರವನ್ನು ನಾನು ನನ್ನ ಕ್ಷೇತ್ರದ ಹೇಳೋದು, ನನ್ನ ಕ್ಷೇತ್ರದಲ್ಲಿ ಒಂದು ಹುನ್ನಾರವನ್ನು ಇಡೀ ಕಾರ್ಪೊರೇಟರ್ಗಳನ್ನು ವಿರೋಧ ಪಕ್ಷಗಳು ತಂದು ಕೃಷ್ಣ ಪಾಲೆಮಾರ್ ಅದರ ನೇತೃತ್ವವನ್ನು ತೆಗೆದುಕೊಂಡು ಇವತ್ತಿನವರೆಗೆ ಅವರು ಅಧಿಕಾರದಲ್ಲಿರುವಂತಹ ಸಂದರ್ಭದಲ್ಲಿ ಅಂತಹ ಒಂದು ವ್ಯವಸ್ಥೆಯನ್ನು ಮಾಡಿರಲಿಲ್ಲ. ಆ ವ್ಯವಸ್ಥೆಯನ್ನು ಮಾಡಿ ಹೋರಾಟ ಮಾಡಿದ್ರು. ಆದರೆ ಜನತೆ ಅಭಿವೃದ್ಧಿಯತ್ತ ಇವತ್ತು ಶಾಸಕ ಜಾತಿ ಮತ ನೋಡದೆ ಅಭಿವೃದ್ಧಿಯನ್ನು ನಾನು ಹೇಳುದು ಕೇಳಿ, ಪಕ್ಷ ಇನ್ನೂ ನಾವು ಸುದೃಢವಾಗಿ ಬೆಳೆಸಬೇಕಾಗಿದೆ. ನಮ್ಮನ್ನು ಇವತ್ತು ಶಾಸಕ ನೋಡಿ, ನಾನು ಹೇಳುದು ಕೇಳಿ, ಅದರಲ್ಲಿ ಆಗಿರ್ಬೋದು ಕಾರ್ಯಕ್ರಮದ ಒತ್ತಡ ಮತ್ತು ಇಡೀ ರಾಜ್ಯದ ಸಚಿವರು ಅಂತ ಹೇಳಿದ್ರೆ ಇಡೀ ಜಿಲ್ಲೆಗಳಿಗೆಲ್ಲ ಹೋಗುವಂತಹ ವ್ಯವಸ್ಥೆಗಳಿರ್ತದೆ. ಸ್ವಲ್ಪ ಹಿನ್ನಡೆ ಆಗಿರ್ಬೋದು. ಮುಂದಿನ ದಿವಸಗಳಲ್ಲಿ ನಮ್ಮ ಪಕ್ಷವನ್ನು ಸುದೃಢವಾಗಿ ಬೆಳೆಸುವಂತಹ ನಿಟ್ಟಿನಲ್ಲಿ. ಮತ್ತೆ ಕೊನೆಯದಾಗಿ 2 ಪ್ರಶ್ನೆ ನನ್ನಲ್ಲಿ ಇರುವಂತದ್ದು. ಒಂದು, ಜೋಕಟ್ಟೆಯ ವಿಚಾರದಲ್ಲಿ ಮೊಯ್ದೀನ್ ಬಾವ್ ಅವರು ಮೌನ ವಹಿಸಿದ್ರು. MRPL ಸಮಸ್ಯೆ ಆಗ್ತಾ ಇದೆ, ಮೊಯ್ದೀನ್ ಬಾವ್ ಅವರಿಗೆ ಗೊತ್ತಿದೆ. ನಿಮ್ಮ ಕ್ಷೇತ್ರ ಅಲ್ಲದೇ ಇರಬಹುದು, ನಿಮ್ಮ ಕ್ಷೇತ್ರಕ್ಕೂ ಸಮಸ್ಯೆ ಇದೆ. ನೋಡಿ, MRPL ಆಗಲಿ ONGC ಆಗಲಿ ಅವರಿಗೆ ಇವತ್ತು ಎಚ್ಚರಿಕೆಯನ್ನು ನೀಡಿ ನಮ್ಮ ವಿಧಾನಸಭೆಯಲ್ಲಿ ಮಾತಾಡ್ತೇನೆ ಅಂತ ನನಗೆ ಮೊಯ್ದೀನ್ ಬಾವ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಹೇಳಿದ್ರು. ವಿಧಾನಸಭೆಯಲ್ಲೂ ಮಾತನಾಡಿದ್ದೇನೆ, ಇದರ ಬಗ್ಗೆ ದನಿ ಎತ್ತಿದ್ದೇನೆ, ಇದರ ಬಗ್ಗೆ ಎಲ್ಲಾ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಒಂದು ಅದೇ ತರ ಡೆವಲಪ್ಮೆಂಟ್ ನ ಬಗ್ಗೆ 40 ಲಕ್ಷ ವಿಧಾನಸಭೆಯಲ್ಲಿ ಮಾತಾಡಿದ್ದೇನೆ, ನಾನು ಮಾತನಾಡಿದ್ದೇನೆ. ನಾನು ಪ್ರಶ್ನೆಯನ್ನು ಕೇಳಿದ್ದೇನೆ, ನಿಮಗೆ ಪ್ರಶ್ನೆ ಉತ್ತರವನ್ನು ತಂದು ಕೊಡ್ತೇನೆ. ನಾನು ಮಾನ್ಯ ಮುಖ್ಯಮಂತ್ರಿ ನಾನು ಕೇಳುವಂತದ್ದು, ಜೋಕಟ್ಟೆಯ ಜನ ಹೇಳ್ತಾ ಇರುವಂತದ್ದು, ಜೋಕಟ್ಟೆಯ ಜನ ಸುತ್ತಮುತ್ತ ನಿಮ್ಮ ಕ್ಷೇತ್ರವು ಜೋಕಟ್ಟೆ ನನ್ನ ಪ್ರದೇಶಕ್ಕೆ ಬರುವುದಿಲ್ಲ. ಸುತ್ತಮುತ್ತ ಶಾಸಕರು ಮತ್ತೆ ಮಂತ್ರಿಗಳಿದ್ದಾರೆ, ನನಗೆ ಆ ಸುತ್ತಮುತ್ತಲೂ ಬರುವುದಿಲ್ಲ. ಅದರ ಈ ಕಡೆ ನನಗೆ ಬರುವಂತಹ ಸಮಸ್ಯೆ ಇದೆ ನಿಮ್ಮ ಕ್ಷೇತ್ರದಲ್ಲಿ. ನನ್ನ ಕ್ಷೇತ್ರದಲ್ಲಿ ಅದರ ಪೊಲ್ಯೂಷನ್ ಸಮಸ್ಯೆ ಇದ್ದದಕ್ಕಾಗಿ ಅಧಿಕಾರಿಗಳ ಜೊತೆ ಇವತ್ತು DC ಅವರ ಜೊತೆ ಕೂತ್ಕೊಂಡು ಮಾತನಾಡಿದ್ದೇನೆ. ಪರ್ಮಿಷನ್, ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪರ್ಮಿಷನ್ ಇಲ್ಲದೆ ರನ್ ಆಗ್ತಾ ಇದೆ ಪ್ಲಾಂಟ್. ಅದನ್ನು ನಿಲ್ಲಿಸುವಂತಹ ಒಂದು ವ್ಯವಸ್ಥೆಗೆ ಇವತ್ತು ನಾವು ಅದಕ್ಕಾಗಿ ಉಗ್ರವಾಗಿ ನಾವು ಹೋರಾಡುವಂತಹ ವ್ಯವಸ್ಥೆಯನ್ನು ಹೇಳಿದ್ದೇವೆ. ಅದರ ಜನ ಪಾಪ ಜೋಕಟ್ಟೆಯ ಜನ ಮಾತಾಡ್ತಾ ಇದ್ದಾರೆ, ನೀವು ಕೂಡ ಧ್ವನಿಗೂಡಿಸಬೇಕು ಅಂತ ಅನಿಸೋದಿಲ್ಲ? ನಾನು ಖಂಡಿತ DC ಅವರ ಹತ್ರ ಈ ಬಗ್ಗೆ ಮೂರು ಸಲ ಮೀಟಿಂಗ್ ಅನ್ನು ಮಾಡಿ ಅವರಿಗೆ ವಿಶೇಷವಾಗಿ
ಯಾವ ರೀತಿಯಲ್ಲಿ ಸ್ಪಂದನೆಯನ್ನು ಕೊಡಬೇಕು ಆ ಸ್ಪಂದನೆಯನ್ನು ನನ್ನ ಕ್ಷೇತ್ರ ಅಲ್ಲದಿದ್ದರೂ ಪಂಜಿ ಮೊಗೆರು ವಿಚಾರದಲ್ಲಿ ಮೊನ್ನೆ ನಿಮ್ಮ ಮನೆ ಎದುರು ಪ್ರತಿಭಟನೆ, ಕಚೇರಿ ಎದುರು ಪ್ರತಿಭಟನೆ ಆಯಿತು. ಸೊ ಏನು ನಿಮ್ಮ ಸ್ಟ್ಯಾಂಡ್ ಏನದು? ಪಂಜಿ ಮೊಗೆರು ದಯವಿಟ್ಟು ನೋಡಿ, ಇದರಲ್ಲೆಲ್ಲ ರಾಜಕೀಯವನ್ನು ನಾವು ಸಲ್ಲುವುದಿಲ್ಲ. ಇದರಲ್ಲಿ ಈ ಕೊಲೆ ಆದಂತಹದ್ದು ಹಿಂದಿನ ಸರ್ಕಾರ ಇರುವಾಗ ಜೋಡಿಕೊಳೆ ಆಗಿತ್ತು. ಈ ನಮ್ಮ ಹಾಡು ಹಗಲೇ ಜೋಡಿಕೊಳೆ ಆದಂತಹ ಒಂದು ವ್ಯವಸ್ಥೆ, ಆ ಸಂದರ್ಭದಲ್ಲಿ ಅದರ ತನಿಖೆಯನ್ನು ಸರಿಯಾದ ರೀತಿಯಲ್ಲಿ ಆ ಒಂದು ಸಂದರ್ಭದಲ್ಲಿ ಮಾಡದೇ ಇರುವುದರಿಂದ, ಅದಕ್ಕೆ ಒತ್ತಡ ಹೇರದೇ ಇರುವುದರಿಂದ ಇವತ್ತು ನಾನು ಬಂದ ಮೇಲೆ ನಮ್ಮ ಸರ್ಕಾರದ ಮೇಲೆ ಒತ್ತಡ ಹಾಕಿ, ನಮ್ಮ ಮಂತ್ರಿಗಳ ಮೂಲಕ ಒತ್ತಡ ಹಾಕಿ COD ತನಿಖೆಯನ್ನು ಮಾಡಿಸಿದೆ. COD ತನಿಖೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಬಹಳ ಒತ್ತಡವಾಗಿ ಆ ಮಾರ್ಕೋ ಟೆಸ್ಟ್ ಅವರಿಗೆ ಮಾಡುವಂಥ ಒಂದು ವ್ಯವಸ್ಥೆಗೂ ಬದ್ಧರಾಗಿದ್ದೆವು. ಮೊನ್ನೆನೂ ಇದರ ಬಗ್ಗೆ ನಾನು ಎಚ್ಚರಿಕೆಯನ್ನು ನಾನು ಮಾನ್ಯ ಗೃಹ ಸಚಿವರಲ್ಲೂ ತಿಳಿಸಿದ್ದೇನೆ. ಈಗ ಗೃಹ ಸಚಿವರು ಚೇಂಜ್ ಆಗಿದ್ದಾರೆ, ಆರೋಪಿ ಸಿಗಲೇಬೇಕು. ಇದರಲ್ಲಿ ನನಗೆ ಬಂದಂತಹ ಮಾಹಿತಿಗಳ ಪ್ರಕಾರ ಇದರ ಒಂದು ಕೊಲೆಯ ಒಂದು ಆರೋಪ ಆದರೆ ಪೊಲೀಸರು 2 ಕಡೆಯ ಪಿನ್ ಪಾಯಿಂಟನ್ನು ನಮಗೆ ತೋರಿಸ್ತಾ ಇದ್ದಾರೆ. ಒಬ್ಬನ ಎಲ್ಲೂ 2 ಜನ ಕೊಲೆ ಮಾಡಲಿಕ್ಕೆ, 2 ವಿರೋಧ ಪಾರ್ಟಿಗಳು ಕೊಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ಗಂಡನ್ನು ಕೊಲೆ ಮಾಡಿದ್ದಾನೆ ಅಂತ ಹೇಳ್ತಾರೆ, ಒಂದು ಕಡೆ ತಮ್ಮ ಕೊಲೆ ಮಾಡಿದ್ದಾನೆ ಅಂತ ಹೇಳಿದ್ದಾರೆ. ಅವರು ಪರಸ್ಪರ ವಿರೋಧವಾಗಿದ್ದಾರೆ. ಆದರೆ ಯಾರಿಗೂ ತಪ್ಪಾಗಿ ಅವರನ್ನು ಬಂಧನ ಆಗಬಾರ್ದು ಅಂತ ಹೇಳುವಂತಹ ನಮ್ಮ ಉದ್ದೇಶ, ಸರಿಯಾದ ಆರೋಪಿಯೇ ಬಂಧನವಾಗಬೇಕು ಅಂತ ಹೇಳುವಂಥ ಉದ್ದೇಶದಲ್ಲಿರುವುದರಿಂದ ಇವತ್ತು ಅದನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಪ್ರಾಥಮಿಕ ಹಂತದಲ್ಲಿ ಈ ತನಿಖೆಯ ಒಂದು ವ್ಯವಸ್ಥೆಗಳು ಸರಿಯಾದ ರೀತಿಯಲ್ಲಿ ಆಗದಿರುವುದರಿಂದ, ಅದರ ಒಂದು ರೀತಿಗಳು ಸರಿಯಾದ ಆ ಥರದಿಂದ ಅದು ನಶಿಸಿ ಹೋಗಿರುವುದರಿಂದ ಇವತ್ತು ಬಹಳ ಕಷ್ಟವಾದ ಪರಿಸ್ಥಿತಿ. ಕೊನೆಯದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಾ ಅಂಡ್ ಆರ್ಡರ್ ಸರಿ ಇದೆ ಅಂತ ಅನ್ಸುತ್ತೆ ನಿಮಗೆ? ಖಂಡಿತ ಇದೆ. ನಮ್ಮ ಸರ್ಕಾರ ದಿನಕ್ಕೊಂದು ಕಡೆಯಲ್ಲಿ ಚೂರಿ ಇರಿತ, ಕೋಮು ಗಲಭೆ ಇಂಥದ್ದು ನಿರಂತರವಾಗಿ ನಡೀತಾ ನೋಡಿ. ನಿರಂತರವಾಗಿ ಬರುವಂತಹದ್ದಕ್ಕೆ ಒಂದು ವಿಧದಲ್ಲಿ ಮಟ್ಟವನ್ನು, ಉಳ್ಳಾಲದಲ್ಲಿ 4 ಸಲ ಚೂರಿ ಹಾಕಿದ್ರು, ಮತ್ತೆ ಮೂಡಬಿದ್ರೆಗೆ ಶಿಫ್ಟ್ ಆಯ್ತು. ನಿಮ್ಮ ಕ್ಷೇತ್ರದಲ್ಲೂ ಚೂರಿ ಇರಿತ ಘಟನೆಗಳಾಯ್ತು, ನೆಲ್ಲಿಯಾಡಿಯಲ್ಲಿ ಕೋಮು ಗಲಭೆ ಆಗತ್ತೆ. ಈ ಭಾಗದಲ್ಲಿ ವ್ಯವಸ್ಥಿತವಾದ ಒಂದು ಕೆಲವು ಎಲ್ಲ ಇದರಲ್ಲೂ ನಾನು ಅದು ಇದು ಅಂತ ಹೇಳುವುದಲ್ಲ, ಕೆಲವು ಸಂಘಟನೆಗಳು ಈ ಭಾಗದಲ್ಲಿ ಕೋಮು ಗಲಭೆಯನ್ನು ಸೃಷ್ಟಿಸುವ 2.5 ವರ್ಷದಲ್ಲಿ ನಿಮ್ಮ ಕೈಲಿಂದ ಏನೋ ಆಗಲಿಲ್ಲ. ನಾನು ಹೇಳೋದು ಕೇಳಿವ್ರೆ, ದಯವಿಟ್ಟು ನಾನು ಮಾತನಾಡಲಿಕ್ಕೆ ಬಿಡಿ. 2.5 ವರ್ಷದಲ್ಲೂ ನನ್ನ ಕ್ಷೇತ್ರದಲ್ಲಿ ನಾನು ದೇವರ ಅನುಗ್ರಹದಿಂದ ಇವತ್ತು ಶಾಂತಿಯಿಂದ ಎಷ್ಟೇ ಕಷ್ಟ ಆದ್ರೂ ರಾತ್ರಿಯಾಗಲೂ ಅದನ್ನು ಕಂಟ್ರೋಲ್ ಮಾಡುವಂಥ ವ್ಯವಸ್ಥೆ, ಬಹಳ ಹದಗೆಡುವಂಥ ಪರಿಸ್ಥಿತಿ ಹೋದ್ರೂ ಬಹಳ ವ್ಯವಸ್ಥಿತವಾಗಿ ಇವತ್ತು ನಾವು ನಿಮ್ಮ ಗೊತ್ತಿರ್ಬೋದು, ಟಾಸ್ಕ್ ಫೋರ್ಸನ್ನು ತರಿಸಿ ಆ ಭಾಗದ ಜನಕ್ಕೆ ರಕ್ಷಣೆಯನ್ನು ಕೊಡುವಂತಹ ಕೆಲಸವನ್ನು ನಾನು ಶಾಸಕನಾಗಿ ಮಾಡಿದ್ದೇನೆ ಅಂತ ಹೇಳುವ ಮಾತನ್ನು. ಧರ್ಮದ ಆಧಾರದಲ್ಲಿ ಮೊಯ್ದೀನ್ ಬಾವ ಅವರನ್ನ ಒಂದು ರೀತಿಯಲ್ಲಿ ತುಳಿಯುವಂತ ಕೆಲಸಗಳು ನಿಮ್ಮ ಕ್ಷೇತ್ರದ ಕೆಲ ನಾಯಕರು ಮಾಡ್ತಾ ಇದ್ದಾರೆ. ಆತ ಮೊಯ್ದೀನ್ ಬಾವ ಅವರು ಮುಸ್ಲಿಂ ಧರ್ಮಕ್ಕೆ ಸೇರಿದಂಥವ್ರು ಅನ್ನೋ ಕಾರಣಕ್ಕಾಗಿ. ಸೊ ಏನು ಅವರಿಗೆ ಕೊಡುವಂತ ಆನ್ಸರ್ ಏನು? ನೋಡಿ, ಇವತ್ತು ನಾನು ನನ್ನ ಕ್ಷೇತ್ರ, ನನಗೆ ದೇವರ ಬುದ್ಧಿಯನ್ನು ಕೊಟ್ಟಿದ್ದಾನೆ. ನನ್ನಲ್ಲಿ ಮಾನವರಾಗಿ ಜಾತಿ ಮತ ಭೇದ ಇಲ್ಲದೆ ಬಹುಸಂಖ್ಯಾತರು ಅಧಿಕವಾಗಿರುವಂತಹ ಕ್ಷೇತ್ರದಲ್ಲಿ ನನ್ನನ್ನು ಆಯ್ಕೆ ಮಾಡಿ ಕಳಿಸಿದಂತಹ ಗುರುತರ ಜವಾಬ್ದಾರಿಯನ್ನು ನನ್ನ ಕ್ಷೇತ್ರದ ಮತದಾರರು ಮಾಡಿದ್ದಾರೆ. ಅವರಿಗೆ ನ್ಯಾಯವನ್ನು ನೀಡುವಂತಹ ನಿಟ್ಟಿನಲ್ಲಿ ನಾನು ಭಗವಂತನ ಅನುಗ್ರಹದಿಂದ ಅತ್ಯುತ್ತಮವಾಗಿ ಎಲ್ಲರನ್ನೂ ನನ್ನ ಸಹೋದರರಂತೆ ತಿಳಿದುಕೊಂಡು ಅವರಿಗೆ ವಿಶೇಷವಾಗಿ ಯಾರಾದರೂ ಸರ್ಕಾರದ ಕೆಲಸ, ಹೈಯೆಸ್ಟ್ ನಾನು ಮೆಡಿಕಲ್ ಫಂಡನ್ನು ತರ್ಕೊಳ್ಳುವಂಥದ್ದು ವ್ಯವಸ್ಥೆ, ತಾವು ನನ್ನ RTI ಆ್ಯಕ್ಟಿನಲ್ಲಿ ತಾವು ಅದನ್ನು ಅಪ್ಲೈ ಮಾಡ್ಕೊಂಡು ತಿಳ್ಕೊಳ್ಳಿ. ಹೈಯೆಸ್ಟ್ ದೇಗುಲಗಳಿಗೆ ಸಹಾಯ ಮಾಡುವಂಥ ಕೆಲಸ, ಹೈಯೆಸ್ಟ್ ಮಸೀದಿಗಳಿಗೆ ನಾನು ಸಹಾಯ ಮಾಡುವಂಥ ಕೆಲಸ, ಅದೇ ಥರ ಚರ್ಚ್ಗಳಿಗೂ ಅನುದಾನವನ್ನು ಕೊಡಿಸುವಂಥ ಕೆಲಸ, ಅಲ್ಪಸಂಖ್ಯಾತರ ಲೋನ್ಗಳನ್ನು ಕೊಡುವಂಥದ್ದು ಮತ್ತು ಹಿಂದುಳಿದ ವರ್ಗ ಅದೇ ಥರ SC STಗಳ ಒಂದು ವ್ಯವಸ್ಥೆ ಕೊಡುವಂತಹ ಕೆಲಸವನ್ನು ಅತ್ಯಧಿಕವಾಗಿ ಮಾಡುವಂತಹ ವ್ಯವಸ್ಥೆಗೆ ಯಾತಕ್ಕಾಗಿ ಗೊತ್ತಾ, ಇವತ್ತು ನನ್ನನ್ನು ಆ ಬಹುಸಂಖ್ಯಾತರ ಒಲವಿನಲ್ಲಿ ಇದ್ದಾನೆ ಅಂತ ಹೇಳುವಂತಹ ಒಂದು ಭಾಗವನ್ನು ಮಾಡಲಿಕ್ಕೆ ಕೆಲವು ಕುಖ್ಯಾತ ಶಕ್ತಿಗಳು ಕೈ ಹಾಕ್ತಾ ಇದ್ದಾರೆ. ಖಂಡಿತವಾಗಿ ಅವರು ಸಕ್ಸಸ್ ಆಗೋದಿಲ್ಲ. ನಾನು ನನ್ನ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಗೌರವಿಸಿಕೊಂಡು ಇವತ್ತು ಈ ಭಾಗದ ಅಭಿವೃದ್ಧಿಗೆ ಪೂರಕವಾಗಿ ಎಲ್ಲರಿಗೂ ನನ್ನ ಮನೆಗೆ ಬರುವಂತಹ ಪ್ರತಿಯೊಬ್ಬರನ್ನು ಶಾಸಕನ ನೆಲೆಯಲ್ಲಿ ಇವತ್ತು ಯಾವುದೇ ಪಕ್ಷ, ಇವತ್ತು BJPಯಿಂದ ಬಂದವರು ಇರಬಾರ್ದು ಅಥವಾ ಇನ್ನೊಂದು ಪಕ್ಷದಿಂದ ಬಂದಿರಬಹುದು, ಅವರಿಗೆಲ್ಲರಿಗೂ ನಾನು ಯಾವುದಾದ್ರೂ ಸರ್ಕಾರದ ಕೆಲಸವನ್ನು ಯಾರಿಗಾದ್ರೂ ತಿರಸ್ಕಾರ ಮಾಡಿ ಕಳಿಸಿದೆ ಅಂತ ಹೇಳುವಂತಹ ಒಂದು ವಿವರ ಇವತ್ತು ಟೋಲ್ ಗೇಟ್ ನಂತಹ ವ್ಯವಸ್ಥೆಯಲ್ಲಿ ನನ್ನ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಜನರು ದುಡ್ಡಿನ ಅಹಂಕಾರಕ್ಕಾಗಿ ಅಥವಾ ಅದನ್ನು ತೆಗೆದುಕೊಂಡು ಮಾಡ್ಬೋದಿತ್ತು. ಆದರೆ ನಾನು ಮಾನವೀಯತೆ ನೆಲೆಯಲ್ಲಿ ಆ ಭಾಗದಲ್ಲಿ ಆಗಬಾರ್ದು ಅಂತ ಹೇಳುವಂಥ ಉಗ್ರ ಹೋರಾಟವನ್ನು ಮಾಡಿ ಇವತ್ತು ಇಡೀ ಭಾರತ ದೇಶದಲ್ಲಿ ತಮ್ಗೆ ಗೊತ್ತಿರ್ಬೋದು, ಟೋಲನ್ನು ಎಷ್ಟೇ ಕಷ್ಟಪಟ್ಟರು ನಿಲ್ಲಿಸಲಿಕ್ಕೆ ಆಗುವಂತಹದ್ದು ಬಹಳ ಕಷ್ಟ. ಆದರೆ ಅದಕ್ಕೆ ಪ್ರಶ್ನೆಗೆ ಉತ್ತರವಾಗಿ ಶಾಸಕನಾಗಿ ನಾನು ಖುದ್ದಾಗಿ ಹೋರಾಟ ಧನ್ಯವಾದಗಳು. ಮಾಡಿದ್ದೇನೆ. ಈ ಡಿಸ್ಕಷನ್ ಭಾಗವಹಿಸಕ್ಕೆ ಧನ್ಯವಾದಗಳು.
ಎಸ್, ಇದು ಈ ವಾರದ ತಿರುಗುಬಾಣ ಕಾರ್ಯಕ್ರಮ. ಬಹುಶಃ ಮೊಯ್ದೀನ್ ಬಾವ ಅವರ ಬಗ್ಗೆ ಇದ್ದಂತ ಅಥವಾ ಅವರ ಬಗ್ಗೆ ಹರಿದಾಡ್ತಾ ಇದ್ದಂತ ಹಲವಾರು ಪ್ರಶ್ನೆಗಳಿಗೆ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಹನುಮಂತ ಕಾಮತ್ ಅವರ ಜೊತೆಗೆ ಚರ್ಚೆಗೆ ನಾನು ರೆಡಿ ಇದ್ದೇನೆ, ವೇದಿಕೆ ಸಿದ್ಧಪಡಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಮುಂದಿನ ದಿನಗಳದನ್ನು ಕೂಡ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಇದು ಈ ವಾರದ ತಿರುಗುಬಾಣ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಿಮ್ಮವರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.